ಸ್ಥಾಪಕ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ತ್ಯಾಗಂ ಸರ್ ಹರೇಕಲ್ರವರು ನಮ್ಮ ಅತಿಥಿಗಳನ್ನು ವೇದಿಕೆ ಆಹ್ವಾನಿಸಬೇಕಂತೇಳಿ ಕರ್ಕೊಂಡು ಬರ್ಬೇಕಾಗಿ ಕೇಳಿಕೊಳ್ತಾ ಇದ್ದ ಕಾರ್ಯಕ್ರಮದ ಕೊನೆಯ ಗಂಗೋತ್ರಿ ಉತ್ಸವ ಸಮಾರಂಭಕ್ಕೆ ಆಗಮಿಸಿದಂತಹ ಎಲ್ಲ ಅತಿಥಿ ಗಣ್ಯರನ್ನ ಪ್ರೀತಿಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ಮೊತ್ತ ಮೊದಲಿಗೆ ನಮ್ಮ ಸಮಾರೋಪ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವವರು, ಅದೇ ರೀತಿ ನಮ್ಮ ಜೆಸಿ ಮಂಗಲ ಗಂಗೋತ್ರಿ ಇದರ ಕಾರ್ಯದರ್ಶಿಯಾದಂತಹ ಶ್ರೀಮತಿ ಪ್ರತಿಮಾ ಹೆಬ್ಬಾರ್ ಅವರು ಕೂಡ ವೇದಿಕೆ ಬರಬೇಕಂತೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ಸರ್ವರಿಗೂ ಮುಸ್ಸಂಜೆಯ ಶುಭ ನಮನಗಳು. ಈಗ ಜೆಸಿ ವಾಣಿ ಎಲ್ಲರೂ ಎದ್ದು ನಿಲ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ದೇವರಲ್ಲಿ ವಿಶ್ವಾಸವು ಮಾನವ ಜೀವನಕ್ಕೆ ಅರ್ಥವನ್ನು ಉದ್ದೇಶವನ್ನು ನೀಡುತ್ತದೆ. ಮಾನವ ಸಹೋದರತೆಯು ರಾಷ್ಟ್ರಗಳ ಸಾರ್ವಭೌಮತೆಯನ್ನು ಮೀರಿದೆ. ಸ್ವತಂತ್ರ ಜನರು ಸ್ವತಂತ್ರ ಉದ್ಯಮದಿಂದ ಆರ್ಥಿಕ ನ್ಯಾಯವನ್ನು ಉತ್ತಮವಾಗಿ ಸಾಧಿಸಬಲ್ಲರು. ಸರಕಾರವು ಕಾನೂನು ಆಧಾರಿತವಾಗಿರಬೇಕೇ ಹೊರತು ವ್ಯಕ್ತಿಗಳ ಆಧಾರಿತವಾಗಿರಬಾರದು. ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವನ ವ್ಯಕ್ತಿತ್ವದಲ್ಲಿ ಅಡಗಿದೆ ಮತ್ತು ಮಾನವ ಕುಲದ ಸೇವೆಯೇ ಜೀವನದ ಅತ್ಯುತ್ತಮ ಕಾರ್ಯ ಹೀಗೆಂದು ನಾವು ನಂಬುತ್ತೇವೆ. ಯುವಜನತೆಯಲ್ಲಿ ಗುಣಾತ್ಮಕ ಬದಲಾವಣೆ ಸೃಷ್ಟಿಸಿ ಸದೃಢಗೊಳಿಸಲು ಅಭಿವೃದ್ಧಿಯ ಅವಕಾಶಗಳನ್ನು ಒದಗಿಸುವುದು. ಎಲ್ಲ ಗಣ್ಯರನ್ನು ಸ್ವಾಗತಿಸುವ ವಿಧಿ. ಆತ್ಮೀಯರೇ, ಜೆಸಿ ಮಂಗಳ ಗಂಗೋತ್ರಿ ಘಟಕ ಕಳೆದ 7 ದಿನಗಳಲ್ಲಿ ನಿರಂತರವಾಗಿ ಒಂದು ಕಾರ್ಯಕ್ರಮ ಮಾಡಿಕೊಂಡು ಬರ್ತಾ ಇತ್ತು. ಜೆಸಿ ಸಪ್ತಾಹದ ಅಂಗವಾಗಿ ಈಗ ಜೆಸಿ ಮಂಗಳ ಗಂಗೋತ್ರಿ ಉತ್ಸವ ಅಂತ ನಾವು ಈ ಜೆಸಿ ಸಪ್ತಾಹಕ್ಕೆ ಒಂದು ಹೆಸರನ್ನಿಟ್ಟಿದ್ದೇವೆ. ಈ ಜೆಸಿ ಸಪ್ತಾಹದ ಗಂಗೋತ್ರಿ ಉತ್ಸವದ ಈ ಸಮಾರಂಭದ ನಮ್ಮ ಈ ದಿನದ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ನಮ್ಮೆಲ್ಲರೂ ಚಿರಪರಿಚಿತರು, ಎಲ್ಲ ಕಾರ್ಯಕ್ರಮದಲ್ಲೂ ಪ್ರೋತ್ಸಾಹಿಸುವರು. ಅದೇ ರೀತಿ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿ ಬೆಳೆಸಿದವರು, ಪ್ರತಿಯೊಂದು ಕ್ಷೇತ್ರದಲ್ಲೂ ಮುಂಚೂಣಿಯಲ್ಲಿರುವಂಥವರು, ನಮಗೆಲ್ಲರಿಗೂ ಹಿರಿಯರು. ಅದೇ ರೀತಿ ಈ ಸಮಾಜದಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಸದಾ ಪ್ರೋತ್ಸಾಹಿಸೋರು ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಆಡಳಿತ ನಿರ್ದೇಶಕರು, ವಿದ್ಯಾರತ್ನ ಸಮೂಹ ಸಂಸ್ಥೆಗಳ ಅವರು ನಮ್ಮ ಈ ಕಾರ್ಯಕ್ರಮ ವೇದಿಕೆಯಲ್ಲಿ ಆಸೀನರಿದೆ. ನಮ್ಮೆಲ್ಲರ ಪರವಾಗಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ನಮ್ಮ ಕಾರ್ಯದರ್ಶಿ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತೇವೆ. ಅದೇ ರೀತಿ ನಮ್ಮ ಈ ದಿನದ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿದ್ದಾರೆ ನಮ್ಮ ಜೆಸಿ ಬಾದ್ಶಾ ಸಾಂಬಾರ್ ತೋಟ ವಲಯ ಸಂಯೋಜಕರು ಆರೋಗ್ಯ ಮತ್ತು ಜೆಸಿ ಭಾರತ ಇದರ ವಲಯ ಮಂಡಳಿಯ ಸದಸ್ಯರಾಗಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅವರನ್ನು ಜಯಲಕ್ಷ್ಮಿ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತೇನೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿದ್ದಾರೆ ನಮ್ಮೆಲ್ಲರೂ ಹಿರಿಯರು ಮಾರ್ಗದರ್ಶಕರು ಆನಂದ್ ಕೆ ಅಸೇಗೋಳಿ, ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರನ್ನು ನಮ್ಮ ಅಬೂಬಕರ್ ಸರ್ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿದ್ದಾರೆ ನಮ್ಮ ಈ ಜೆಸಿ ಸಂಘಟನೆಯು ಸ್ಥಾಪನೆಗೊಂಡು 11 ವರ್ಷಗಳಾಗಿದೆ ಹುಟ್ಟಿ ಬೆಳೆದು. ಈಗ ಈ 11ನೇ ವರ್ಷ ಜೆಸಿಯನ್ನು ಹುಟ್ಟಿಸಿದಂತಹ ನಮ್ಮ ಸ್ಥಾಪಕ ಅಧ್ಯಕ್ಷರು ಜೆಸಿ ತ್ಯಾಗಂ ಅರೇಕಳ, ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರನ್ನು ಕಮಲ ಶೆಟ್ಟಿಗಾರ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಆದಂತಹ ಪವಿತ್ರ ಗಣೇಶ್ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರೊಬ್ಬರು ಆಶಾ ಕಾರ್ಯಕರ್ತರು ಕೂಡ ಅಂತ ಹೇಳಲಿಕ್ಕೆ ನನಗೆ ಕೋವಿಡ್ ವಾರಿಯರ್ಸ್ ಕೂಡ ಆಗಿ ಅವರ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಳಿನಿ ಅವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ಅಲಂಕರಿಸಿದಂಥ ನಮ್ಮ ಜೆಸಿ ಮಂಗಳ ಗಂಗೋತ್ರಿ ಘಟಕದ ಕಾರ್ಯದರ್ಶಿ ಪ್ರತಿಮಾ ಹೆಬ್ಬಾರ್, ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅವರನ್ನು ಜುಬೇದರ್ ಅವರು ಮಾಜಿ ಅಧ್ಯಕ್ಷರು ನಮ್ಮ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಈ ದಿನ ಸನ್ಮಾನವನ್ನು ಸ್ವೀಕರಿಸಲಿರುವಂತಹ ನಮ್ಮ ಆತ್ಮೀಯರು
ಎಲ್ಲ ಅಂಗನವಾಡಿ ಆಶಾ ಕಾರ್ಯಕರ್ತರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ದಿನ ಸನ್ಮಾನವನ್ನು ಸ್ವೀಕರಿಸಿದ ನಮ್ಮ ಒಬ್ಬರು ಪೊಲೀಸ್ ಸಿಬ್ಬಂದಿ, ಇನ್ನೊಬ್ಬರು ನಮ್ಮ ಜಿಲ್ಲಾ ಪಂಚಾಯತ್ನ ದ್ವಿತೀಯ ದರ್ಜೆ ಸಹಾಯಕರಾದ ಯು ಆರ್ ಶೆಟ್ಟಿ, ಅದೇ ರೀತಿ ಇನ್ನೊಬ್ಬರು ನಮ್ಮ ಪರಿಸರದ ಈ ಹಸೆಗುಳಿ ಪರಿಸರದ ರಿಕ್ಷಾ ಆಟೋ ವಾಹನ ಚಾಲಕರಾದಂಥ ಬಶೀರ್. ಅದೇ ರೀತಿ ಇವತ್ತು ಸನ್ಮಾನವನ್ನು ಸ್ವೀಕರಿಸುವ ಎಲ್ಲರಿಗೂ ನಾನು ಈ ದಿನದ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ರಾಜಗುಡ್ಡೆ ಶಾಲೆ ಬಾಬು ಸರ್ ನಮ್ಮ ಜೊತೆ ಇದ್ದಾರೆ, ಅವರು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಮಾಧ್ಯಮ ಮಿತ್ರರು. ಮತ್ತೆ ನಮ್ಮ ಪ್ರತಿಯೊಂದು ಕಾರ್ಯಕ್ರಮವನ್ನು ಮಾಧ್ಯಮದಲ್ಲಿ ಪ್ರಸರಿಸಿ ನಮ್ಮ JCಯನ್ನು ಉತ್ತಮ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ ಮಾಧ್ಯಮ ಮಿತ್ರರು ಎಲ್ಲರಿಗೂ ಹೊಸಗರಲ್, ಅದೇ ರೀತಿ ಹಬ್ಬಕ್ಕ ಚಾನೆಲ್ ಮತ್ತೆ ವಿಜಯವಾಣಿ ಪತ್ರಕರ್ತರಾದ ಅನ್ಸಾರಿ ನೋಳಿ ಎಲ್ಲರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪ್ರತಿಯೋರ್ವರನ್ನು ಕೂಡ ಬಹಳ ಗೌರವಪೂರ್ವಕವಾಗಿ ಸ್ವಾಗತಿಸಿದಂತಹ ನಮ್ಮ JCI ಮಂಗಲ ಗಂಗೋತ್ರಿ ಇದರ ಅಧ್ಯಕ್ಷರಾದಂತಹ ಫ್ರಾಂಕಿ ಫ್ರಾನ್ಸಿಸ್ ಕುಟಿನೋ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಉತ್ಸವ ಅದೇ ರೀತಿ ಗಂಗೋತ್ರಿ ಉತ್ಸವ ಸಮಾರೋಪ ಸಮಾರಂಭಕ್ಕೆ ನಮ್ಮ JC ಇದರ ಒಂದು ಉತ್ತಮ ನಾಯಕರಂತ ಹೇಳಿ ತಪ್ಪಲಾಗದು. ನಮ್ಮ ರಾಷ್ಟ್ರೀಯ ಪೂರ್ವ ಉಪಾಧ್ಯಕ್ಷರಾದಂತಹ JFM ಅನಿಲ್ ಕುಮಾರ್ ಜೆ ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರನ್ನು ಪ್ರೀತಮ್ ನಾರಾಯಣ್ ರವರು ಹೂಗೊಟ್ಟು ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹೆಚ್ಚಿನ ಪ್ರಚಾರವನ್ನು ನೀಡಿ ನಮ್ಮ JC ಮಂಗಲ ಗಂಗೋತ್ರಿಯನ್ನು ಉತ್ತಮ ಮಟ್ಟಕ್ಕೆ ಕೊಂಡೊಯ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ಕಾರ್ಯಕ್ರಮದಲ್ಲೂ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ನಮ್ಮವರೇ ಆದಂತಹ JC ಸೆನೆಟರ್ನ ಸೌಜನ್ಯ ಹೆಗಡೆ ವಲಯ ಉಪಾಧ್ಯಕ್ಷರು ಪ್ರಾಂತ್ಯ ಈ ವಲಯ 15 ಇವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರನ್ನು ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅವರು ನಮ್ಮ ಜಯಲಕ್ಷ್ಮಿ ಅವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಈಗ ಮುಂದಿನ ಕಾರ್ಯಕ್ರಮ ನಮ್ಮ ಪೂರ್ವ ಸ್ಥಾಪಕ ಈ ಒಂದು ಸಂಸ್ಕಾರಬದ್ಧ ಕಾರ್ಯಕ್ರಮದ ನನ್ನ ಆತ್ಮೀಯ ಮಿತ್ರ, ಈ ಘಟಕದ ಒಬ್ಬ ಕ್ರಿಯಾಶೀಲ ಅಧ್ಯಕ್ಷ ಫ್ರಾಂಕಿ ಫ್ರಾನ್ಸಿಸ್ ಕುಟಿನೋ ಅವರೇ, ಹಾಗೂ ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರ್ಲಕಟ್ಟೆ ಇದರ ಸ್ಥಾಪಕ ಅಧ್ಯಕ್ಷರು, ಹಲವಾರು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಇಡೀ ನಮ್ಮ ಈ ಒಂದು ಜಿಲ್ಲೆಯಲ್ಲೇ ಪ್ರಖ್ಯಾತಿ ಪಡೆದಂತಹ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರೇ, ಹಾಗೂ ಮತ್ತೋರ್ವ ಮುಖ್ಯ ಅತಿಥಿ ನಮ್ಮ JC ಮಂಗಲ ಗಂಗೋತ್ರಿ ಘಟಕ ಇಲ್ಲಿ ಒಳ್ಳೆ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಅದು ಮಾತ್ರ ಅಲ್ಲದೆ ಸುಮಾರು 1993 ನಂತರ ನಮ್ಮ ಆತ್ಮೀಯ ಮಿತ್ರ ಮಾಜಿ ರಾಷ್ಟ್ರೀಯ ಉಪಾಧ್ಯಕ್ಷ JC ಭಾರತ ಅದರ JC ಅನಿಲ್ ಕುಮಾರ್ ಜೆ ಅವರೇ, ಹಾಗೆ ನಮ್ಮ JC ವಲಯ 15 ಅದರ ಒಬ್ಬ ಕ್ರಿಯಾಶೀಲ ಉಪಾಧ್ಯಕ್ಷರು, ವಲಯ 15ರ ಪ್ರಾಂತ್ಯ ಅದರ ಉಪಾಧ್ಯಕ್ಷೆಯಾಗಿರುವಂತಹ ಒಬ್ಬ ಕ್ರಿಯಾಶೀಲ ಉಪಾಧ್ಯಕ್ಷರಾಗಿರುವಂತಹ ಸೌಜನ್ಯ ಹೆಗಡೆಯವರೇ, ಹಾಗೂ ನಮ್ಮ ಸಂಸ್ಥೆಯನ್ನ ಬಹಳ ಒಳ್ಳೆ ರೀತಿಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ನಮ್ಮ ಸಂಸ್ಥೆಯನ್ನು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಉನ್ನತೀಕರಿಸಿದಂತಹ, ಈಗ ವಲಯಾಡಳಿತ ಮಂಡಳಿಯಲ್ಲಿ ಸಂಯೋಜಕರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇರುವಂತಹ JC ಬಾದಶಾ ಸಾಂಬಾರ್ ತೊಟ್ಟ ಅವರೇ, ನನ್ನ ಆತ್ಮೀಯ ಮಾರ್ಗದರ್ಶಕರು JC ನಮ್ಮ ಸಲಹೆಗಾರರು ಆಗಿರುವಂತಹ ಆನಂದ ಕೆ ಹಸೇಗೋಳಿ ಅವರೇ, ನಿಕಟಪೂರ್ವ ಅಧ್ಯಕ್ಷೆ ಅಂಗನವಾಡಿ ಶಿಕ್ಷಕಿಯೂ ಆಗಿರುವಂತಹ ನನ್ನ ಸನ್ಮಿತ್ರರಾಗಿರುವಂತಹ ಪವಿತ್ರ ಗಣೇಶ್ ಅವರೇ, ಹಾಗೂ ಕ್ರಿಯಾಶೀಲ ಕಾರ್ಯದರ್ಶಿ ಆಗಿರುವಂತಹ ಪ್ರತಿಮಾ ಹೆಬ್ಬಾರ್ ಅವರೇ, ನಮ್ಮ ಎಲ್ಲ JC ಬಂಧುಗಳೇ, ಬಾಬು ಮಾಸ್ಟರ್ ಅವರೇ, ನನ್ನ ಎಲ್ಲ ಆಶಾ ಕಾರ್ಯಕರ್ತ ಎಲ್ಲ ನಮ್ಮ ಪರಿಚಯಸ್ಥರೇ, ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸಿಕೊಂಡು, ವಿಶೇಷವಾಗಿ ನಮ್ಮೊಂದಿಗೆ ಹಬ್ಬಕ್ಕ ಚಾನೆಲ್ನ ಶಶಿಧರ್ ಪೋಯತಬೇಳವರಿದ್ದಾರೆ, ಹೊಸಕೂರಲ್ನ ಆಸಿಫ್ ಮಿತ್ರರಿದ್ದಾರೆ. ನಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡಿಕೊಂಡು ಒಂದು 2 ಪ್ರಾಸ್ತಾವಿಕ ಮಾತುಗಳು. ತಮಗೆಲ್ಲ ಗೊತ್ತಿದ್ದ ಹಾಗೆ ಇವತ್ತು JC ಘಟಕ ನಮ್ಮ JCI ಮಂಗಲ ಗಂಗೋತ್ರಿ ಯಾವಾಗ ಪ್ರಾರಂಭ ಆಯಿತೋ ಅವತ್ತ ನಂತರ ಈ ವಲಯದಲ್ಲಿ ಒಂದು ಹೊಸ ಸಂಚಲನ ಮೂಡಿದೆ. ಇವತ್ತು ಅತಿಥಿಗಳಾಗಿರ್ಬೋದು, ನಿಮಗೂ ಗೊತ್ತಿರಬಹುದು, ಎಲ್ಲ ಧಾರ್ಮಿಕ ಸಾಮಾಜಿಕ ಸಂಘಟನೆಯಲ್ಲಿ ಕಾರ್ಯಕ್ರಮಗಳಲ್ಲಿ ಒಳ್ಳೆ ರೀತಿಯಲ್ಲಿ ನಿರೂಪಣೆ ಮಾಡಿ ಆ ಕಾರ್ಯಕ್ರಮವನ್ನ ಸಮಾಪ್ತಿಗೊಳಿಸುವಂತ ವಿಚಾರದಲ್ಲಿ ಇವತ್ತು JCI ಮಂಗಲ ಗಂಗೋತ್ರಿಯ
ಸದಸ್ಯರುಗಳು ಒಳ್ಳೆ ರೀತಿಯಲ್ಲಿ ಇದ್ದಾರೆ ಅಂತಂದ್ರೆ ಅವರಿಗೆ ಬಹಳ ಒಳ್ಳೆ ರೀತಿಯಲ್ಲಿ ಇವತ್ತು ತರಬೇತಿ ಸಿಕ್ಕಿದೆ. ಆ ತರಬೇತಿ ಮುಖೇನ ಬಹಳ ಒಳ್ಳೆಯ ಸಾಮಾಜಿಕ ಸೇವೆಗಳನ್ನ ಸಂಘಟನೆ ಮಾಡಿಕೊಂಡು ಇವತ್ತು ಯಾವ ಕಾರ್ಯಕ್ರಮ ಆಗುದಾದ್ರೂ JC ಅವರನ್ನು ಕರೆಯೋಣ, ಇವತ್ತು ಯಾವ್ದಾದ್ರು ಒಂದು ಸರ್ವಿಸ್ ಮಾಡ್ಲಿಕ್ಕಿದ್ರೆ JC ಅವ್ರ ಹತ್ರ ಹೇಳಿದ್ರೆ ಏನಾದ್ರೂ ಸಹಾಯ ಸಿಗ್ತದೆ, ಆ ಮಟ್ಟಕ್ಕೆ ಒಂದು ಬೆಳೆದಿದೆ ಅಂತ ಹೇಳಿದ್ರೆ ಸ್ಥಾಪಕ ಅಧ್ಯಕ್ಷನಾಗಿ ನನಗೆ ಬಹಳ ಹೆಮ್ಮೆ ಮತ್ತೆ ಬಹಳ ಖುಷಿ ಕೊಟ್ಟಿದೆ. ವಿಶೇಷವಾಗಿ ಈ ವರ್ಷದ ಅಧ್ಯಕ್ಷ ಒಂದು ನಿಮಗೆಲ್ಲ ಗೊತ್ತಿದ್ದ ಈ ಕೊರೋನಾ ವಾರಿಯರ್ಸ್ನ ಇದು ಬಹಳ ಒಂದು ಬೇಸರದ ವಿಚಾರ. ಎಂತ ಬೇಸರ ಆಗ್ಲಿ, ದುಃಖ ಆಗ್ಲಿ, ದುಮ್ಮಾನಗಳಿದ್ರೂ ಕೂಡ ಅದರಿಂದ ಸಕಾರಾತ್ಮಕ ಚಿಂತನೆಗಳು ಬಹಳಷ್ಟು ಆಗಿದೆ. ಮಾನವೀಯ ಸಂಬಂಧಗಳು ಅಂತೇಳಿ ಒಂದು ಬೆಳೆದಿದೆ ಅಂತಾದ್ರೆ ಈ ಕೊರೋನಾದಿಂದಾಗಿ ಮಾತ್ರ. ಇವತ್ತೊಂದು ಕುಟುಂಬದಲ್ಲಿ ಒಂದು ಒಳ್ಳೆಯ ಕುಟುಂಬಕ್ಕೆ ವ್ಯವಸ್ಥೆ ಬಂದಿದೆ ಅಂತ ಹೇಳಿದ್ರೆ ಅದು ಕೊರೋನಾದಿಂದ. ಹಾಗೆ ಅಂತ ಹೇಳಲಿಕ್ಕೆ ನಿಮಗೆ ನಾವು ಹೇಳಬೇಕು ಅಂತಿಲ್ಲ, ಪ್ರತಿಯೊಂದಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಂತ ಒಂದು ಒಳ್ಳೆಯತನ 90% ಆಗಿದೆ. ಒಂದು 10% ಇದರಿಂದ ಅವ್ಯವಸ್ಥೆಗಳು, ಇದರಿಂದ ಅನಾರೋಗ್ಯಗಳು ಎಲ್ಲವೂ ಬಂದಿದೆ. ಆದ್ರೆ ನಮ್ಮ JC ಅಧ್ಯಕ್ಷರು ಫ್ರಾಂಕಿ ಫ್ರಾನ್ಸಿಸ್ ಕುಟಿನಾ ಅವರು ಇಂತಹ ಸಂದರ್ಭದಲ್ಲಿ ಕೂಡ ಈ ಘಟಕದ ಕೆಲಸವನ್ನ, ಆ ಒಂದು ಒಳ್ಳೆಯ ಕೆಲಸಗಳನ್ನ ಯಾರಿಗೆ ಏನ್ ಸಲ್ಲಬೇಕು, ಯಾವ ಬಡವರಿಗೆ ಎಲ್ಲಿ ಸಲ್ಲಬೇಕು, ಕೇವಲ ವೇದಿಕೆಯಲ್ಲಿ ಮಾತ್ರ ಅಲ್ಲ, ಮನೆ ಮನೆಗೆ ಕೊಂಡೇ ಕೂಡ ಭೇಟಿ ಕೊಟ್ಟು ಆಹಾರ ಸಾಮಗ್ರಿಯನ್ನು ನೀಡಿದ್ದು ಆಗಿರ್ಬೋದು. ಆ ತೊಕೋಟ್ನಲ್ಲಿ ಸುಮಾರು 300 ಮಂದಿಗೆ ಅಂತಹ ಅಸಂಘಟಿತ ಕಾರ್ಮಿಕರಿಗೆ ಊಟವನ್ನ ನೀಡಿದಂತ ಕಾರ್ಯಕ್ರಮಗಳಾಗಿರ್ಬೋದು. ಇದೆಲ್ಲ ಎಲ್ಲಿ ಪ್ರಚಾರ ಇಲ್ಲದೆ ಆದಂತಹ ಕಾರ್ಯಕ್ರಮಗಳು. ಹಾಗೆ ಈ ಒಂದು ಪರೀಕ್ಷಾ ಪೂರ್ವ ಸಿದ್ಧತಾ ತರಬೇತಿಗಳಾಗಿರ್ಬೋದು, 10ನೇ ಕ್ಲಾಸ್ನ ಮಕ್ಕಳಿಗೆ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದ ತರಬೇತಿಗಳಾಗಿರ್ಬೋದು, ಇದೆಲ್ಲ ಮಾಡಿಕೊಂಡು ಇವತ್ತು ನಮ್ಮ ವಲಯದಲ್ಲಿ JC ಮಂಗಳಗೋತ್ರಿ ಸಂಸ್ಥೆ ಒಂದು ಒಳ್ಳೆ ಹೆಸರನ್ನ ಗಳಿಸಿಕೊಂಡಿದೆ. ಅದು ಎಲ್ಲರಿಗೂ ಗೊತ್ತಿದೆ. ಇದು ಕೇವಲ ನಮ್ಮ ಮುಖಸ್ತುತಿ ಅಲ್ಲ, ಇದು ಇನ್ನೊಂದು ಸಂಸ್ಥೆ ಕೂಡ ಈ ರೀತಿ ಕೂಡ ಕಾರ್ಯವನ್ನ ಮಾಡಬಹುದು ಎಂಬುದನ್ನ ಈ ಸಮಾಜಕ್ಕೆ ತೋರ್ಪಡಿಸಲಿಕ್ಕೆ JC ಮಂಗಳಗೋತ್ರಿ ಘಟಕ ಕೆಲಸವನ್ನು ಮಾಡ್ತಾ ಬಂದಿದೆ. ಅದೇ ರೀತಿಯಲ್ಲಿ ತಮಗೆಲ್ಲ ಗೊತ್ತಿದ್ದ ಹಾಗೆ ಇವತ್ತು ನಾವು ಗಂಗೋತ್ರಿ ಉತ್ಸವವನ್ನ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ಸಮಾರಂಭವನ್ನ ಆಚರಣೆ ಮಾಡ್ತಾ ಇದ್ದೇವೆ. 7 ದಿನಗಳು ಕೂಡ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನ ಮಾಡಿದ್ದೇವೆ. ಮೊದಲನೇ ದಿನ ನಾವು ನಮ್ಮ ಕುಲಪತಿಗಳು ಎಡಪಡಿ ತಾಯರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು. ಲಯನ್ಸ್ ಕ್ಲಬ್ ನಲ್ಲಿ ಕಾರ್ಯಕ್ರಮ ಮಾಡಿದೆವು. ಅವತ್ತು ಕೂಡ SLCಯ ಉಳ್ಳಾಲ ಭಾಗದ ಅದೆಷ್ಟು ಎಲ್ಲ ಮಕ್ಕಳಿಗೆ ಡಿಸ್ಟಿಂಕ್ಷನ್ ಪಡೆದಂತ ಮಕ್ಕಳಿಗೆ ಗೌರವವನ್ನ ಕೊಡುವಂತದ್ದು ಅದನ್ನು ಮಾಡಿದೆವು. ನಂತರ ವಿನೂತನವಾಗಿ 8 ಬೆಲೆ ರಾತ್ರಿ ಪ್ರತಿದಿನ 7 ಗಂಟೆಗೆ ಕನ್ನಡ ಮಾಧ್ಯಮದ ಮಕ್ಕಳಿಗಾಗಿ ಸ್ಪೋಕನ್ ಇಂಗ್ಲಿಷ್ ಅನ್ನು ಪ್ರಾರಂಭ ಮಾಡಿದ್ದೇವೆ. ಡಾಕ್ಟರ್ ಪ್ರಶಾಂತ್ ನಾಯ್ಕ್ ಅವರು ಪ್ರತಿದಿನ ಆ ಮಕ್ಕಳಿಗೆ, ಕನ್ನಡ ಮಾಧ್ಯಮ ಶಾಲೆಯ ಮಕ್ಕಳಿಗೆ ಸುಮಾರು 60 ಮಕ್ಕಳು ಪ್ರತಿದಿನ ಈ ಸ್ಪೋಕನ್ ಇಂಗ್ಲಿಷ್ ಅನ್ನು ಕಲಿತಾ ಇದ್ದಾರೆ. ರಾಷ್ಟ್ರೀಯ ತರಬೇತದಾರರು ನಮ್ಮ ರಾಜೇಂದ್ರ ಭಟ್ ಅವರು ರಾಷ್ಟ್ರೀಯ ತರಬೇತದಾರರು. ಅವರು ನಮ್ಮ ಹೆತ್ತವರಿಗೆ ಸುಮಾರು ಅವತ್ತು ಕೂಡ ಒಂದು 100 ಮಂದಿ ಆನ್ಲೈನ್ ಅಲ್ಲಿ ಪೋಷಕರಿಗೆ ಮಾಹಿತಿ ಕಾರ್ಯಾಗಾರವನ್ನ ಮಾಡಿದೆವು. ಮತ್ತೆ ಮಡಿಕೆ ಗೊಬ್ಬರ ತಯಾರಿಯನ್ನ ನಮ್ಮ ಕಮಲಾಕ್ಷ ಶೆಟ್ಟಿಗಾರ್ ಅವರ ಮನೆಯಲ್ಲಿ ಮಾಡಿದೆವು. ಅದು ಕೂಡ ಬಹಳ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಆಗಿದೆ, ಒಳ್ಳೆ ರೀತಿಯಲ್ಲಿ ಮೂಡಿ ಬಂತು. ತದನಂತರ ನಮ್ಮ ಗಿಡವನ್ನ ನೆಡುವಂತ ಕಾರ್ಯಕ್ರಮವನ್ನು ಪ್ರತಿಭೆ ಶಾಲೆಯಲ್ಲಿ, ನಮ್ಮ ಬಗಂಬಿಲ ಶಾಲೆಯಲ್ಲಿ ಬಹಳ ಅದ್ಭುತವಾಗಿ ಮಾಡಿಕೊಟ್ಟೆವು. ಇವತ್ತು ಕಾರ್ಯಕ್ರಮದ ಸಮಾಪ್ತಿ ಕಾರ್ಯಕ್ರಮ, ಅದು ಸಮಾರೋಪ ಸಮಾರಂಭ. ಅದರಲ್ಲಿ ಕೋವಿಡ್ ವಾರಿಯರ್ಸ್ ಗೌರವವನ್ನ UR ಶೆಟ್ಟಿ ಅವರಿಗೆ, ಅವರು ಇನ್ನೂ ಬಂದಿಲ್ಲ ಅಂತ ಅನ್ನಿಸ್ಬೇಕು, ಅವರು ಪ್ಲಾಸ್ಮಾವನ್ನ ನೀಡುವುದರ ಮುಖೇನ ನಮಗೆಲ್ಲರಿಗೂ ಒಂದು ಒಳ್ಳೆಯ ಹೆಸರನ್ನು ತಂದು ಕೊಟ್ಟಿದ್ದಾರೆ ಸಮಾಜದಲ್ಲಿ. ಅವರು ವಿಶೇಷವಾಗಿ ನಮ್ಮ ಘಟಕ ಸ್ಪಾನ್ಸರ್ ಅವರು ಯಾರು ನಮ್ಮ UR ಶೆಟ್ಟಿ ಅವರಿಗೆ ಒಂದು ಗೌರವ, JC ಸೇವಾ ಪ್ರಶಸ್ತಿಯನ್ನ ಕೂಡ ಈ ಸಂದರ್ಭದಲ್ಲಿ ನೀಡಿ ಗೌರವಿಸ್ತಾ ಇದ್ದೇವೆ. ಆಶಾ ಕಾರ್ಯಕರ್ತರಿಗೆಲ್ಲರಿಗೂ ಕೂಡ ಕೋವಿಡ್ ವಾರಿಯರ್ಸ್ ಎನ್ನುವಂತ ಗೌರವವನ್ನ ಮಾಡ್ಲಿಕ್ಕಿದ್ದೇವೆ. ನಮ್ಮ ಆಟೋ ಚಾಲಕರು ಮತ್ತು ಮಾಲಕರಿಗೆ ಎಲ್ಲರಿಗೂ ಕೂಡ ನೀವೆಲ್ಲ ಮಾಸ್ಕ್ ಅನ್ನ ಹಾಕಿದಿರಿ. ಬಹಳ ಒಂದು ಒಳ್ಳೆಯ ಕ್ವಾಲಿಟಿಯ ಮಾಸ್ಕ್ ಗಳನ್ನ ಕೊಡುವಂತದ್ದು, ಸ್ಯಾನಿಟೈಸರ್ ಅನ್ನ ಕೊಡುವಂತ ಕಾರ್ಯಕ್ರಮಗಳನ್ನೆಲ್ಲ ಇವತ್ತು ನಮ್ಮ ಅಧ್ಯಕ್ಷರ ಮುಂದಾಳತ್ವದಲ್ಲಿ ಸಂಯೋಜನೆ ಆಗಿದೆ. ಹಾಗಾಗಿ ಏನೇ ಆಗ್ಲಿ, ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಒಂದು ಮಾನವೀಯತೆಯನ್ನ ಒಳಗೊಂಡಿದೆ ಈ ನಮ್ಮ JC ಕಾರ್ಯಕ್ರಮಗಳು. ಬಹಳ ಒಳ್ಳೆ ರೀತಿಯಲ್ಲಿ JC ಫ್ರಾಂಕಿ ಫ್ರಾನ್ಸಿಸ್ ಕುಟಿನಾ ಅವರ ಮುಂದಾಳತ್ವದಲ್ಲಿ ಮೂಡಿ ಬಂದಿದೆ. ನಮ್ಮೆಲ್ಲ JC ಬಂಧುಗಳು ತುಂಬಾ ಮಂದಿ ಅಧ್ಯಾಪಕರಿದ್ದಾರೆ. ಅವರು ಅಧ್ಯಕ್ಷರು, ಅವರು ಕೂಡ ಒಂದು ರೀತಿಯಲ್ಲಿ ನಮ್ಮ ಜಿಲ್ಲಾ ಪಂಚಾಯತಿಯಲ್ಲಿ ಸರ್ಕಾರಿ ನೌಕರರಾಗಿದ್ರು ಕೂಡ ಆ ಸರ್ಕಾರಿ ನೌಕರರ ಆ ಸ್ಥಾನಕ್ಕೂ ಕುಂದುಕೊರತೆಗಳು ಬಾರದ ರೀತಿಯಲ್ಲಿ ಸಮಯವನ್ನ ಸಂಜೆ ರಾತ್ರಿ ಎಲ್ಲ ಇಟ್ಟುಕೊಂಡು ಕಾರ್ಯಕ್ರಮಗಳನ್ನ 7 ದಿನ ಕೂಡ ಮಾಡಿ ಮುಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳಿಕೊಳ್ತಾ, ವಿಶೇಷವಾಗಿ ಈಗಾಗಲೇ ಆಶಾ ಕಾರ್ಯಕರ್ತರು ತಾವೆಲ್ಲರೂ ಬಂದಿದ್ದೀರಿ. ನಿಮ್ಮೊಂದಿಗೆ ನಾವು ಕೂಡ 3 ತಿಂಗಳು ಕೋವಿಡ್ ವಾರಿಯರ್ಸ್ ಆಗಿ ಎಲ್ಲ ಕೆಲಸ ಮಾಡಿದ್ದೇವೆ. ಎಂತೆಂಥವರನ್ನೆಲ್ಲ ಫಾರಿನ್ ಇಂದ ಬಂದವರನ್ನು ಕರೆದುಕೊಂಡು ಹೋಗಿ ಕೈಯನ್ನ ಕಟ್ಟಿ ಹಾಕಿಕೊಂಡು ಸ್ವಾಬ್ ತೆಗೆಯುವಲ್ಲಿ ಸಹಕಾರವನ್ನ ಅಧ್ಯಾಪಕರು ನಾವು ಕೂಡ ಮಾಡಿದ್ದೇವೆ. ತುಂಬಾ ಕಷ್ಟಪಟ್ಟಿದೆ. ನೀವಂತೂ ಪಟ್ಟ ಕಷ್ಟಕ್ಕೆ ಆ ದೇವರು ನಮಗೆ ಈ ಕೊಡುವಂತ ನೆನಪಿನ ಕಾಣಿಕೆ ಆಗ್ಬೋದು, ಮೊಮೆಂಟ್ ಆಗ್ಬೋದು, ಏನಿದ್ರು ಕಿಂಚಿತ್ತು ಸಹಾಯ ಅಷ್ಟೇ. ಅದು ನಮಗೆ ಲೈಫ್ ಲಾಂಗ್ ನಮಗೆ ಬರುವಂತದ್ದು ಆ ದೇವರ ಒಂದು ಆಶೀರ್ವಾದ. ಖಂಡಿತ ಆಶಾ ಕಾರ್ಯಕರ್ತರಾಗಿರ್ಬೋದು, ನಮ್ಮ ಅಂಗನವಾಡಿ ಟೀಚರ್ಸ್ಗಳಾಗಿರ್ಬೋದು, ಟೀಚರ್ಸ್ನವರಾಗಿರ್ಬೋದು, ಡಾಕ್ಟರ್ನವರಾಗಿರ್ಬೋದು, ಪೊಲೀಸರಾಗಿರ್ಬೋದು, ಆರೋಗ್ಯ ಸಿಬ್ಬಂದಿ ಆಗಿರ್ಬೋದು, ಎಲ್ಲರಿಗೂ ಕೂಡ ದೇವರ ದಯೆ ಇರ್ತದೆ ಅಂತ ಹೇಳ್ಕೊಳ್ತಾ ನಿಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಪ್ರಸ್ಥಾನವನ್ನೇ ಕೊನೆಗೊಳಿಸ್ತೇನೆ. ನಮಸ್ಕಾರ. ಮುಖ್ಯ ಅತಿಥಿಯಾದಂತಹ ಶ್ರೀಯುತ ರವೀಂದ್ರ ಶೆಟ್ಟಿ ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇವರ ಎಲ್ಲ ಹೆಸರನ್ನು ನಮ್ಮ
ನಿಕಟ ಕೊರೋನಾ ವಾರಿಯರ್ಸ್ ಸೇವೆ ಅಂತ ಹೇಳಿದ್ರೆ ಬಹಳ ಕಷ್ಟಕರ ಸಂದರ್ಭದಲ್ಲಿ ಕೂಡ ನಮ್ಮ ಆಶಾ ಕಾರ್ಯಕರ್ತರು ಇರ್ಬೋದು, ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು, ಯಾವುದೇ ಒಂದು ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಎಲ್ಲರ ಮನೆ ಮನೆಗೆ ಹೋಗಿ ಆರೋಗ್ಯ ತಪಾಸಣೆಯನ್ನು ಮಾಡುವಂಥದ್ದಿರ್ಬೋದು ಅಥವಾ ಪಾಸಿಟಿವ್ ಬಂದ ಪೇಷಂಟ್ಗಳಿಗೆ ಔಷಧಿಯನ್ನು ಒದಗಿಸುವಲ್ಲಿ ಕೂಡ ಬಹಳ ಉತ್ತಮ ರೀತಿಯಾದ ಸೇವೆಯನ್ನು ನೀಡ್ತಾ ಬಂದಿದ್ದಾರೆ. ಇವತ್ತು ನಾವೊಂದು ಅಂತಹ ಆಶಾ ಕಾರ್ಯಕರ್ತೆಯರನ್ನ ಗೌರವಪೂರ್ವಕವಾಗಿ ಅಭಿನಂದಿಸಲಿಕ್ಕಿದ್ದೇವೆ. ನಾನು ಹೆಸರು ಹೇಳ್ತೇನೆ, ಅವರು ದಯಮಾಡಿ ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಶ್ರೀಮತಿ ಲವಿತಾ ಹರೇಕಳ, ಶ್ರೀಮತಿ ಜಯಂತಿ ನಾಟೆಕಲ್ ಮಂಜನಾಡಿ, ಶ್ರೀಮತಿ ಲವಿತಾ, ಶ್ರೀಮತಿ ಜಯಂತಿ ನಾಟೆಕಲ್, ಹಾಕಿ ಸರ್, ಶ್ರೀಮತಿ ರೇವತಿ ಕೊನಾಜೆ, ಶ್ರೀಮತಿ ವಿನಯ ಸೇಗೋಳಿ, ರೇವತಿ ಕೊನಾಜೆ ನೆಕ್ಸ್ಟ್, ವಿನಯ ಅಸೈಗೋಳಿ, ಶ್ರೀಮತಿ ನಳಿನಿ ಬಗಂಬಿಲ. ಯಾರಾದ್ರೂ ಆಶಾ ಕಾರ್ಯಕರ್ತರು ಬಂದಿದ್ರೆ ದಯಮಾಡಿ ಹೆಸರು ಕರೆಯದಿದ್ರೆ ಮುಂದೆ ಬಂದು ಹೇಳಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅಭಿನಂದನೆಯನ್ನು ಸ್ವೀಕರಿಸಿದಂತ ಎಲ್ಲ ಆಶಾ ಕಾರ್ಯಕರ್ತರಿಗೆ ವಂದನೆಗಳು. ಇದೀಗ ಅಂಗನವಾಡಿ ಕಾರ್ಯಕರ್ತೆಯರು ಮುಂದೆ ಅಂಗನವಾಡಿ ಕಾರ್ಯಕರ್ತರು ಶ್ರೀಮತಿ ವಾಣಿ ಅಸೈಗೋಳಿ, ವಾಣಿ ಅಸೈಗೋಳಿ, ಮಾಲತಿ ಅಸೈಗೋಳಿ, ಶ್ರೀಮತಿ ನಳಿನಿ ಹರೇಕಳ, ಶ್ರೀಮತಿ ನಳಿನಿ, ಜೆಸಿ ರೇಟ್ ಅಧ್ಯಕ್ಷರಾಗಿದ್ದವರು ಶ್ರೀಮತಿ ರೇಖಾ ಕುಂಟಲಗಿರಿ, ಶ್ರೀಮತಿ ರೇಖಾ ಕುಂಟಲಗಿರಿ, ಶ್ರೀಮತಿ ಜುಬೈದಾ ಹರೇಕಳ, ಜುಬೈದಾ ಹರೇಕಳ, ಶ್ರೀಮತಿ ಅನಿತಾ ಕೊನಾಜೆ, ಶ್ರೀಮತಿ ಅನಿತಾ ಕೊನಾಜೆ,
ಶ್ರೀಮತಿ ಐರಿನ್ ಕೊನಜೆ. ಮುಂದೆ ಪವಿತ್ರ ಗಣೇಶ್. ಆತ್ಮೀಯರೇ, ನಮ್ಮ ಜೆಸಿನ ಮಾಜಿ ಅಧ್ಯಕ್ಷರು, ನಿಕಟಪೂರ್ವ ಅಧ್ಯಕ್ಷರು ಆದಂತಹ ಪವಿತ್ರ ಗಣೇಶ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಗೌರವ. ಈಗ ಮುಂದಕ್ಕೆ ನಾವು ಸೇವಾ ಪ್ರಶಸ್ತಿಯನ್ನು ನೀಡಲಿದ್ದೇವೆ. ನಮ್ಮ ಆಟೋ ಚಾಲಕನಾಗಿ ಅದೇ ರೀತಿ ಈ ಪರಿಸರದಲ್ಲಿ ಸದಾ ಒಳ್ಳೆಯವರು ಎಲ್ಲರೂ ಕೂಡ ಅವರ ನಿಸ್ವಾರ್ಥ ಸೇವೆ. ಅದರಲ್ಲೂ ಕೂಡ ಬಶೀರ್ ಅವರ ಪ್ರಾಮುಖ್ಯತೆ ಅಂದ್ರೆ ಎಲ್ಲ ಕಷ್ಟದಲ್ಲಿ ಯಾರು ಇದ್ರೂ ಕೂಡ ಯಾರನ್ನು ಕೂಡ ಬಿಡದೆ ಒಂದು ಸರಳ ಸಜ್ಜನಿಕೆಯ ಯುವ ನಾಯಕ, ಬಶೀರ್ ಒಂದು ಆತ್ಮೀಯತೆಯನ್ನು ಹೊಂದಿದ್ದಾನೆ. ಯಾಕಂದ್ರೆ ಈ ಪರಿಸರದಲ್ಲಿ ಯಾರು ಹೇಳಿದ್ರೆ ಬಶೀರ್ ಒಳ್ಳೆ ಎಡ್ಡೆ ಜನ ಅಂತ ಹೇಳ್ತಾರೆ. ಅದಕ್ಕೆ ಈ ಪ್ರಶಸ್ತಿ ಅವರಿಗೆ ಸೇವಾ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದ್ದೇವೆ. ನಮ್ಮ ಈ ದಿನದ ಕಾರ್ಯಕ್ರಮದ ಅತಿಥಿಯಾದಂತಹ ಮುಖ್ಯ ಅತಿಥಿಗಳು ಇವರನ್ನು ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತೇವೆ. ನೀಡಲಿದ್ದೇವೆ. ಮತ್ತೆ ಉಳಿದ ಆಟೋ ಚಾಲಕರಿಗೆ ನಾವು ಅಲ್ಲೇ ಅವರ ಸ್ಥಳದಲ್ಲಿ ಹೋಗಿ ವಿತರಣೆ ಮಾಡಲಿಕ್ಕಿದ್ದೇವೆ. ಜೆಸಿ ಸಂಸ್ಥೆಗೆ ಈ ದಿನ ಕೂಡ ನೂತನ ಸದಸ್ಯರ ಸೇರ್ಪಡೆ ಇದೆ. ಅವರ ಪರಿಚಯವನ್ನು ನಮ್ಮ ಜಯಲಕ್ಷ್ಮಿ ಅವರು ಹೇಳಿಕೊಳ್ಳಲಿ. ಶ್ರೀಯುತ ಎ.ಕೆ. ಬಾಬು ಸರ್ ಇವರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಎ.ಕೆ. ಬಾಬು ಇವರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಜಗುಡ್ಡೆ ಹರೇಕಳ ಇಲ್ಲಿ ಸಹ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಸುಮಾರು 20 ವರ್ಷಗಳಿಂದ ಬಂಟ್ವಾಳ ಹಾಗೂ ಮಂಗಳೂರು ತಾಲೂಕಿನ ವಿವಿಧ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಣೆ ಮಾಡಿರುತ್ತಾರೆ. ವಿವಿಧ ಧಾರ್ಮಿಕ, ಸಾಂಸ್ಕೃತಿಕ, ಕಲಾ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸಿರುತ್ತಾರೆ. ಕಲೆ ಸಾಹಿತ್ಯದಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿದ್ದಾರೆ. ಯಕ್ಷಗಾನ ಕಲಾವಿದರು ಕೂಡ ಹೌದು. ನೂತನ ಯಕ್ಷಗಾನ ಮೇಳವನ್ನು ರಚಿಸಿದ ಅನುಭವವಿದೆ. ಅದೇ ರೀತಿ ನಾಟಕದಲ್ಲಿ ಕೂಡ ಪಾತ್ರವನ್ನು ವಹಿಸಿರುತ್ತಾರೆ. ಶಿಕ್ಷಕರ ಪ್ರತಿಭಾ ಸ್ಪರ್ಧೆಯಲ್ಲಿ ತಾಲೂಕು ಮಟ್ಟದಲ್ಲಿ ಚಿತ್ರಕಲೆ, ಗಾಯನ, ರಸಪ್ರಶ್ನೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಗಳಿಸಿದ್ದಾರೆ. ರಾಜ್ಯ ಸರ್ಕಾರಿ ನೌಕರರ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ನಾಟಕ ವಿಭಾಗದಲ್ಲಿ ಜಿಲ್ಲಾ ಮಟ್ಟದಿಂದ ಸತತವಾಗಿ 4 ಬಾರಿ ಆಯ್ಕೆಯಾಗಿರುತ್ತಾರೆ. ಅದೇ ರೀತಿ ಕೋವಿಡ್-19 ಕರ್ತವ್ಯ ನಿರ್ವಹಣೆಯನ್ನು ಮಾಡಿರುತ್ತಾರೆ. ತಲಪಾಡಿ ಚೆಕ್ ಪೋಸ್ಟ್ಗಳಲ್ಲಿ ಕೂಡ ಕರ್ತವ್ಯ ನಿರ್ವಹಣೆಯನ್ನು ಮಾಡಿರುತ್ತಾರೆ. ಸುಸ್ವಾಗತ. ಪೂರ್ವ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಅನಿಲ್ ಕುಮಾರ್ ಜೆ ಇವರಿಂದ. ಅಧ್ಯಕ್ಷರೇ ಹಾಗೂ ಇಲ್ಲಿನೆಲ್ಲ ಸಭಾಸದರೇ, ಬಹಳ ಸಂತೋಷ ಆಗ್ತಾ ಇದೆ. ಜೆಸಿಯ ಮಂಗಳಗಂಗೋತ್ರಿಗೆ ಒಬ್ಬರು ಹೊಸ ಸದಸ್ಯರನ್ನು ಪ್ರಮಾಣವಚನ ಬೋಧಿಸಲಿಕ್ಕೆ. ಮಿತ್ರರೇ, ದಯವಿಟ್ಟು ನಿಮ್ಮ ಬಲಗೈಯನ್ನು ಭುಜ ನಾನು ಹೇಳಿದೆ ಅಂತೇಳಿ. ನಾನು ಜೆಸಿಯ ಉದ್ದೇಶಗಳನ್ನು ವಿಶ್ವಾಸಪೂರ್ವಕವಾಗಿ ಈಡೇರಿಸುತ್ತೇನೆಂದು ಮತ್ತು ಜೆಸಿಯ ಆದರ್ಶ ಹಾಗೂ ತತ್ವಗಳನ್ನು
ಸದಾ ಎತ್ತಿ ಹಿಡಿದು ವಿದ್ಯುಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. ಅಭಿನಂದನೆಗಳು ಸರ್. ಇನ್ನು ಮುಂದೆ ನಿಮ್ಮ ಹೆಸರಿನ ಮುಂದೆ ಜೆಸಿ ಅಂತ ನಾಮಫಲಕನ್ನು ಸೇರಿಸಬಹುದು. ಧನ್ಯವಾದಗಳು. ಸಂಸ್ಥೆಯಾಗಿ ಇವತ್ತು ಈ ಭಾಗದಲ್ಲಿ JCI ಬಹಳಷ್ಟು ಸಮಾಜಮುಖಿ ಕಾರ್ಯಗಳನ್ನು ಮಾಡುವುದರ ಮೂಲಕ ಜನರ ಒಂದು ಗುರುತಿಗೆ ಅರ್ಹವಾದಂತಹ ಒಂದು ಸೇವಾ ಸಂಸ್ಥೆ ಅಂತೇಳಿ ಪ್ರಸಿದ್ಧಿಯನ್ನು ಪಡೆದಿದೆ. ಇವತ್ತು ಸಪ್ತಾಹ ಗಂಗೋತ್ರಿ ಉತ್ಸವ JCI ಸಪ್ತಾಹ ಇವತ್ತು ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. JCIನ ಸ್ಥಾಪಕರಾದಂಥ ನಮ್ಮ ತ್ಯಾಗಂ ಹರೇಕಲರವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳಿದ್ರು. ಇವತ್ತು JCI ಇರಬಹುದು, ರೋಟರಿ ಇರಬಹುದು, ಲಯನ್ಸ್ ಇರಬಹುದು, ಇದೆಲ್ಲ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ JCIಯ ರಾಷ್ಟ್ರೀಯ ಪದಾಧಿಕಾರಿಯಾಗಿ JCI ಬಹಳಷ್ಟು ಕೆಲಸವನ್ನು ಮಾಡಿದಂತಹ JFM ಅನಿಲ್ ಕುಮಾರ್ ನಮ್ಮ ಜೊತೆ ಇದ್ದಾರೆ. ನಮ್ಮ ಆತ್ಮೀಯರು ಮಾರ್ಗದರ್ಶಕರಾದಂತಹ ಆನಂದ ಮಾಸ್ಟರ್ ಶ್ರೀಗೋಲಿ ನಮ್ಮ ಜೊತೆ ಇದ್ದಾರೆ. ಪ್ರತಿಮಾ ಹೆಬ್ಬಾರ್ ಅವರು ನಮಗೆ ಈ ಒಂದು JCIನ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೌಜನ್ಯ ಹೆಗಡೆಯವರು ನಮ್ಮ ಜೊತೆ ಇದ್ದಾರೆ. ನಮ್ಮ ನಿಕಟಪೂರ್ವ ಈ ಒಂದು JCIನ ಅಧ್ಯಕ್ಷರು ನನ್ನ ಆತ್ಮೀಯರಾದ ಬಾದ್ಸಾ ಅವರಿದ್ದಾರೆ. ನಮ್ಮ ಪವಿತ್ರ ಗಣೇಶ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ತ್ಯಾಗಂನವರು ಅತ್ಯಂತ ಈ ಒಂದು JCIನ ನಡೆಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿಕೊಳ್ತಾ ಇದ್ದಾರೆ. ಎಲ್ಲವೂ ಕೂಡ ಬಹಳ ಮುಖ್ಯವಾಗಿ ಇವತ್ತು ನಡೆದಂಥ ಕಾರ್ಯಕ್ರಮ ನನಗೆ ಬಹಳ ಖುಷಿಯಾಗಿದೆ. ಏನು ಅಂತ ಹೇಳಿದ್ರೆ, ಒಂದು ಸಾಮಾಜಿಕ ಸೇವಾ ಸಂಸ್ಥೆ ಈ ರೀತಿಯಾದ ಕೆಲಸವನ್ನು ಮಾಡಬೇಕು. ನಾನು ಯಾವತ್ತೂ ಕೂಡ ಸಭೆ ಸಮಾರಂಭದಲ್ಲಿ ಹೇಳಿಕೊಟ್ಟು ಒಬ್ಬ ವ್ಯಕ್ತಿ, ಒಂದು ಸಂಘ ಅಥವಾ ಒಂದು ಸಂಸ್ಥೆ ಸಮಾಜಮುಖಿಯಾಗಿ ತೊಡಗಿಸಿಕೊಂಡಾಗ ಆ ವ್ಯಕ್ತಿಯನ್ನ, ಆ ಸಂಘವನ್ನ ಅಥವಾ ಸಂಸ್ಥೆಯನ್ನ ಸಮಾಜ ಗುರುತಿಸ್ತದೆ. ಆ ಒಂದು ಗುರುತಿಗೆ ಕಾರಣಕರ್ತರಾದಂಥ ಈ ಒಂದು JCIನ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸುತ್ತಾ, ಇವತ್ತು ನಮ್ಮ ಮುಂದೆ ಆಶಾ ಕಾರ್ಯಕರ್ತೆಯರು ಕೂತಿದ್ದಾರೆ. ಕೊರೋನಾ ವಾರಿಯರ್ಸ್ ಅಂತ ನಾವು ಹೇಳಿದ್ವಿ. ಕೊರೋನಾ ಏನು ಮಾರ್ಚ್ 23ರಿಂದ ಕೇಂದ್ರದ ನಮ್ಮ ಪ್ರಧಾನಮಂತ್ರಿಯವರು ಲಾಕ್ಡೌನ್ ಘೋಷಣೆ ಮಾಡಿದ ನಂತರ ಆದಂಥ ಘಟನೆಗಳು, ಇಡೀ ಒಂದು ಕಣ್ಣಿಗೆ ಕಾಣದಂಥ ವೈರಸ್ ಮಾಡಿದಂಥ ಅನಾಹುತ ಎಲ್ಲ ವರ್ಗದ ಜನರು ಕೂಡ ಸಂಕಷ್ಟಕ್ಕೆ ಬೀರುವಂಥ ಒಂದು ಪರಿಸ್ಥಿತಿ. ಅದು ದಿನಗೂಲಿ ನೌಕರರಿಂದ ಹಿಡಿದು ಅದೆಷ್ಟೋ ಶ್ರೀಮಂತರವರೆಗೂ ಕೂಡ ಎಲ್ಲ ಜನ ಕೂಡ ಇವತ್ತು ತಲ್ಲಣಗೊಳ್ಳುವಂಥ ಒಂದು ಪರಿಸ್ಥಿತಿಯನ್ನ ಒಂದು ಕಣ್ಣಿಗೆ ಕಾಣದಂಥ ವೈರಸ್ ಕೊರೋನಾ ನಮ್ಮ ಮುಂದೆ ಮಾಡಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾನು ಪ್ರಥಮವಾಗಿ ನಮ್ಮ ಇಡೀ ದೇಶದಲ್ಲಿ ಇರತಕ್ಕಂತಹ ಆಸ್ಪತ್ರೆಗಳ ವೈದ್ಯರುಗಳು, ಅಲ್ಲಿ ಕೆಲಸ ಮಾಡುತ್ತಿರುವಂತಹ ಸಿಬ್ಬಂದಿ ವರ್ಗದವರು, ನಮ್ಮ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿ ವರ್ಗದವರು, ನಮ್ಮ ಬಹಳ ಮುಖ್ಯವಾಗಿ ಬೇರೆ ಬೇರೆ ಸಂಘಟನೆ, ಈ ರೀತಿಯ JCI ರೀತಿಯಾದ ಬೇರೆ ಬೇರೆ ಸಂಘ ಸಂಸ್ಥೆಗಳು, ಜೊತೆಗೆ ಆಶಾ ಕಾರ್ಯಕರ್ತೆಯರನ್ನ ನಾವು ಬಹಳಷ್ಟು ಪ್ರಶಂಸೆ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ, ಅವರು ಬೆಳಗ್ಗಿನಿಂದ ಸಂಜೆಯವರೆಗೆ ಆ ಒಂದು ಮನೆಗೆ ಸಂಪರ್ಕವನ್ನ, ಆ ಕಡು ಬಿಸಿಲನ್ನು ಕೂಡ ಲೆಕ್ಕಿಸದೆ ಮನೆಗೆ ಭೇಟಿಯನ್ನ ನೀಡಿ ಆ ಒಂದು ಜನರ ಆರೋಗ್ಯವನ್ನ, ಆ ಮನೆಯಲ್ಲಿ ಇರತಕ್ಕಂತಹ ಮಕ್ಕಳಿರ್ಬೋದು, ಬೇರೆ ಆ ಮನೆಯ ಯಜಮಾನಿ ಇರ್ಬೋದು, ಅಥವಾ ಒಟ್ಟು ಆ ಕುಟುಂಬದ ಸದಸ್ಯರ ಆರೋಗ್ಯವನ್ನ ಯಾವ ರೀತಿ ನೀವು ಕಾಪಾಡಬೇಕು ಎನ್ನುವ ಜಾಗೃತಿಯನ್ನ ಮೂಡಿಸುವಂತಹ ಕೆಲಸವನ್ನು ಮಾಡುತ್ತಿರುವಂತಹ ಆಶಾ ಕಾರ್ಯಕರ್ತರು ನಿಜವಾಗಿಯೂ ಅಭಿನಂದನಾರ್ಹರು. ಇವತ್ತು ನಾವು ಗೌರವಿಸಿದ್ದೇವೆ. JCI ಸಂಸ್ಥೆಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅದೇ ರೀತಿ ಸೇವಾಶ್ರೀ ಪ್ರಶಸ್ತಿಯನ್ನ ನಾವು ಕೊಟ್ಟಿದ್ವಿ ನಮ್ಮ ಬಶೀರ್ ಅವರಿಗೆ. ನಾನು ಕೂಡ ಕೇಳಿದ್ದೆ, ಆಶಯಗೋಲಿಯಲ್ಲಿ ಬಹಳ ಒಳ್ಳೆಯ ಒಬ್ಬ ರಿಕ್ಷಾ ಚಾಲಕ ಬಶೀರ್ ಅಂತೇಳಿ. ಆದ್ರಿಂದ ಅಂತ ಕೆಲಸವನ್ನ ಮಾಡಬೇಕು. ಅವರಿಗೆ ಮತ್ತಷ್ಟು ಜವಾಬ್ದಾರಿ ಬಂತು. ಈಗ ಇವತ್ತು JCI ಅವರು ನಿಮ್ಮ ಸೇವೆಯನ್ನು ಗುರುತಿಸಿ ಇಲ್ಲಿ ಸನ್ಮಾನಿಸಿದ್ರು. ಇನ್ನು ಮುಂದಿನ ದಿನಗಳಲ್ಲಿ ನೀವು ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನ ಸಮಾಜದಲ್ಲಿ ಮಾಡುವಂಥ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಅಂತ ಹೇಳುತ್ತಾ
ಒಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇಲ್ಲಿರತಕ್ಕಂಥವರು ಯಾವತ್ತೂ ಕೂಡ ಯಾವುದೇ ಒಂದು ಸಮಾಜಮುಖಿಯಾಗಿ ಕೆಲಸವನ್ನು ಮಾಡುವಂತಹ ಸೇವಾ ಸಂಸ್ಥೆಗಳಿಗೆ ಸೇರುವವರು ಖಂಡಿತವಾಗಿ ಒಂದು ಸಮಾನ ಮನಸ್ಕರು. ಅವರಲ್ಲಿ ಒಂದು ರೀತಿಯಾದ ಸಾಮಾಜಿಕ ಕಳಕಳಿ ಇದೆ, ಒಂದು ಮಾನವೀಯ ಮೌಲ್ಯಗಳ ಹೊರತಿದೆ. ನನ್ನಿಂದ ಏನಾದರೂ ಒಂದು ಸಮಾಜಕ್ಕೆ ಸೇವೆಯನ್ನು ಮಾಡಬೇಕು, ಅದೇನು ಬಹಳ ದೊಡ್ಡ ರೀತಿಯಲ್ಲಿ ಮಾಡ್ತಿರೋದನ್ನು ಕೂಡ ನನ್ನ ಇತಿಮಿತಿಯಲ್ಲಿ, ನನ್ನ ವ್ಯವಸ್ಥೆಗೆ ತಕ್ಕಂತೆ ನಾನು ಸಮಾಜಕ್ಕೆ ನಾನು ಯಾವ ರೀತಿ ಸಮಾಜ ನನಗೆ ಯಾವ್ದು ಕೊಟ್ಟಿದೆ ಅಂತ ಹೇಳೋದಕ್ಕಿಂತಲೂ ಕೂಡ ನಾವು ಸಮಾಜಕ್ಕೆ ಏನು ಕೊಟ್ಟಿದೆ ಎಂಬುದು ಬಹಳ ಮುಖ್ಯ. ನಾಳೆ ನಾವೆಲ್ಲರೂ ಕೂಡ ಜನನ ಜೀವನ ಮರಣ ಅಂತ ಹೇಳ್ತೇವೆ. ಆ ಜೀವನದ ವ್ಯವಸ್ಥೆ ಇದೆಯಲ್ಲ, ಇದು ಬಹಳ ಪವಿತ್ರವಾದ. ನಾವು ಜೀವನದಲ್ಲಿರತಕ್ಕಂಥ ಜೀವಿತಾವಧಿಯಲ್ಲಿ ನಾವು ಏನು ಮಾಡಿದ್ದೇವೆ ಎಂಬುದು ಬಹಳ ಮುಖ್ಯ. ಇವತ್ತು ಒಬ್ಬೊಬ್ಬರ ಒಂದು ಸಾಧನೆ, ಒಬ್ಬೊಬ್ಬರ ಒಂದು ಸಮಾಜಮುಖಿಯಾದ ಕೆಲಸಗಳನ್ನು ನೋಡುವಾಗ ನಮಗೆ ಬಹಳ ಖುಷಿ ಆಗ್ತದೆ. ನಮಗೂ ಕೂಡ ಇನ್ನಷ್ಟು ಕೆಲಸಗಳನ್ನು ಮಾಡುವ ಅಂತ ಪ್ರೇರೇಪಣೆ ಸಿಗ್ತದೆ. ಈ ನಿಟ್ಟಿನಲ್ಲಿ JCI ಮಂಗಳ ಗಂಗೋತ್ರಿ ಬಹಳಷ್ಟು ಸಮಾಜಮುಖಿ ಕೆಲಸವನ್ನ ಮಾಡಿದೆ. ಇನ್ನೂ ಕೂಡ ಬೇರೆ ಬೇರೆ ನಮ್ಮ ಇಲ್ಲಿರತಕ್ಕಂಥ ಎಲ್ಲ ಗಣ್ಯರು ಮತ್ತು ಇದಕ್ಕಿಂತ ಹಿಂದಿನ ದಿನಗಳಲ್ಲಿ ಆದಂತಹ ಅಧ್ಯಕ್ಷರುಗಳು, ಸದಸ್ಯರು ಎಲ್ಲ 28 ಸದಸ್ಯರನ್ನ ಹೊಂದಿದಂತಹ ಈ ಒಂದು ಸಂಸ್ಥೆ ನಮ್ಮ ರೋಟರಿ ಕ್ಲಬ್ ದೇರಳಕಟ್ಟೆ ಕೂಡ ಅದೇ ರೀತಿ ಕೆಲಸವನ್ನ ಮಾಡ್ತಾ ಇದೆ. ಇಲ್ಲಿ ಲಯನ್ಸ್ ಕ್ಲಬ್ ಕೂಡ ಮಾಡ್ತಾ ಇದೆ. ಆದರೆ ಯಾವತ್ತೂ ಕೂಡ ಅತ್ಯಂತ ಕ್ರಿಯಾಶೀಲವಾಗಿ ಈ ಒಂದು JCI ಸಂಸ್ಥೆ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನಾನು ಈ ಸಂದರ್ಭದಲ್ಲಿ ಶ್ರೀ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಈ ಒಂದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ JCI ಇನ್ನಷ್ಟು ಒಳ್ಳೊಳ್ಳೆಯ ಸಮಾಜಮುಖಿ ಕಾರ್ಯಗಳನ್ನು ಮಾಡಲಿ. ಅವರಿಗೆ ಸರ್ವಶಕ್ತ ಭಗವಂತನು ಸದಾ ಅವರನ್ನೆಲ್ಲರನ್ನು ಕೂಡ ಅನುಗ್ರಹಿಸಲಿ. ಅದರ ಜೊತೆಗೆ ಮತ್ತೊಂದು ವಿನಂತಿ ಏನು ಅಂತ ಹೇಳಿದ್ರೆ, ನಾವು ದಿವಸಾಗಲೂ ಪ್ರಾರ್ಥನೆಯನ್ನು ಮಾಡ್ತೇವೆ. ನಮ್ಮ ಒಂದು 5-6 ತಿಂಗಳ ಹಿಂದೆ ನಾವು ನೋಡಿದರೆ ನಮ್ಮ ಜನಜೀವನ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಯಾವತ್ತೂ ಕೂಡ ನಮಗೆ ಕಾರ್ಯಕ್ರಮ, ಮದುವೆ ಸಮಾರಂಭ, ಅದು ಇದು ಆ ರೀತಿಯಾದ ಕಾರ್ಯಕ್ರಮಗಳು ಯಾವತ್ತೂ ಕೂಡ ನನಗೆ ನನ್ನ ಮನೆಯಲ್ಲಿ ಅಮ್ಮೆಯಲ್ಲಿ ಕೊಡ್ತೇವೆ, ಇದಕ್ಕೆ ಯಾವ ಮೊದಲು ಪುಸ್ತಕತೆ ಅಂತ ಹಾಗೆ ಅಷ್ಟು ಕಾರ್ಯಕ್ರಮಗಳು. ಆದರೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ನಮಗೆ ಒಬ್ಬರಿಂದ ಒಬ್ಬರಿಗೆ ಹೋಗುವಂಥದ್ದು ಅಥವಾ ನಮ್ಮ ಸಂಬಂಧಿಕರನ್ನು ಭೇಟಿಯಾಗುವಂಥದ್ದು ಅಥವಾ ಬಹಳ ಆತ್ಮೀಯರನ್ನು ಭೇಟಿಯಾಗುವಂಥದ್ದು ಸ್ವಲ್ಪ ಏನೋ ಒಂದು ರೀತಿಯಾದ ಮನಸ್ಸಿಗೆ ಒಂದು ರೀತಿಯಾದ ಒಂದು ಏನು ವ್ಯತ್ಯಾಸ ಕಂಡು ಬರುವಂಥದ್ದು. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಕೊರೋನಾ. ನಾನು ಆಗಲೇ ಹೇಳಿದ್ದೆ ಏನು ಅಂತ ಹೇಳಿದ್ರೆ, ಕೊರೋನಾ ಕಣ್ಣಿಗೆ ಕಾರಣದ ಒಂದು ವೈರಸ್. ಎಷ್ಟು ವ್ಯವಸ್ಥೆ ಮಾಡಿದೆ, ಎಷ್ಟೆಷ್ಟು ಬಲಿಷ್ಠ ರಾಷ್ಟ್ರಗಳು, ಎಷ್ಟೆಷ್ಟು ಬಲಿಷ್ಠ ರಾಷ್ಟ್ರಗಳು ಒಂದು ಅಣ್ವಸ್ತ್ರವನ್ನು ಮಾಡಿದ ಇಡೀ ರಾಷ್ಟ್ರವನ್ನು ಧ್ವಂಸಗೊಳಿಸುವಷ್ಟು ತಾಕತ್ತಿರತಕ್ಕಂಥ ರಾಷ್ಟ್ರಗಳು ಕೂಡ ಇವತ್ತು ವೈರಸ್ಸಿನ ಎದುರು ಕುಗ್ಗುವಂತಾಗಿದೆ. ಯಾಕೆ ಅಂತ ಹೇಳಿದ್ರೆ, ಅಂಥ ಒಂದು ವೈರಸ್ಸನ್ನು ತಡೆ ಹಿಡಿಯುವಲ್ಲಿ ಅಥವಾ ವೈರಸ್ ಆ ಕೊರೋನಾ ಮುಕ್ತಗೊಳಿಸುವಲ್ಲಿ ಆಗಬೇಕು ಅಂತಂದರೆ ಇದಕ್ಕೆ ಸರ್ವಶಕ್ತ ಭಗವಂತನೇ ಇದಕ್ಕೆ ಒಂದು ದಾರಿಯನ್ನು ನಾವು ಕೊಡಬೇಕು. ಆ ನಿಟ್ಟಿನಲ್ಲಿ ನಾವು ದಿನನಿತ್ಯ ಪ್ರಾರ್ಥನೆ ಮಾಡುವಾಗ ಒಂದು ನಿಮಿಷ ನಾವು ಆ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಆದಷ್ಟು ಬೇಗ ಈ ಒಂದು ಕೊರೋನಾ ಮಹಾಮಾರಿಯನ್ನು ಹೊಡೆದೊಡಿಸುವಂಥ ಕೆಲಸವನ್ನು ಅದು ಆದಷ್ಟು ಬೇಗ ಅದರಿಂದ ಮುಕ್ತಿಗೊಳಿಸುವ ಕೆಲಸವನ್ನು ಶ್ರೀ ದೇವರು ಮಾಡಬೇಕು. ಅದಕ್ಕೆ ಬೇಕಾದಂಥ ಲಸಿಕೆಯನ್ನು ಇವತ್ತು ಲಸಿಕೆಯನ್ನು ಕಂಡುಹಿಡಿಯುವಲ್ಲಿ ನಮ್ಮ ಬೇರೆ ಬೇರೆ ರಾಷ್ಟ್ರಗಳು ಪ್ರಯತ್ನವನ್ನು ಮಾಡ್ತಿದೆ. ನಮ್ಮ ಭಾರತವೇನು ಕೂಡ ಹಿಂದಕ್ಕೆ ಬಿದ್ದಿಲ್ಲ. ಆದಷ್ಟು ಬೇಗ ಅದಕ್ಕೊಂದು ವ್ಯಾಕ್ಸಿನ್ ನಮಗೆ ಲಭ್ಯವಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ನಾವೇನು 6 ತಿಂಗಳ ಹಿಂದೆ ನಮ್ಮ ಜನಜೀವನ ಇತ್ತು, ಆ ಜನಜೀವನ ಮತ್ತೊಮ್ಮೆ ಈ ಒಂದು ಸಮಾಜದಲ್ಲಿ ಬರುವಂತಾಗಬೇಕು ಅಂತ ಶ್ರೀ ದೇವರಲ್ಲಿ ನಾವು ದಿನನಿತ್ಯ ಪ್ರಾರ್ಥನೆ ಮಾಡುವ. ನಾವೆಲ್ಲರೂ ಕೂಡ ಸೇರಿ ಒಟ್ಟಾಗಿ ಇವತ್ತು ಆಶಾ ಕಾರ್ಯಕರ್ತರು ಮಾಡಿದಂಥ ಕೆಲಸ, ಈ ರೀತಿಯಾದ JCI ಸಂಸ್ಥೆಗಳು ಮಾಡಿದಂಥ ಕೆಲಸ, ಈ ಒಂದು ಕೊರೋನಾ ಈ ಒಂದು ಸಂಕಷ್ಟದ ಸಮಯದಲ್ಲಿ ನಾವು ಜನರಿಗೆ ಸ್ಪಂದಿಸಿದಂಥ ರೀತಿ ನಾವು ಮಾಧ್ಯಮಗಳಲ್ಲಿ, ಪತ್ರಿಕಾ ಮಾಧ್ಯಮಗಳಲ್ಲಿ ಎಲ್ಲದರಲ್ಲೂ ಕೂಡ ನೋಡ್ತಾ ಇದ್ದೇವೆ. ಒಟ್ಟಿನಲ್ಲಿ ಸಮಾಜ ಮತ್ತೊಮ್ಮೆ ಎದ್ದು ನಿಲ್ಲುವಂತಾಗಲಿ ಅಂತೇಳಿ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, JCI ಸಂಸ್ಥೆ ಇನ್ನಷ್ಟು ಒಳ್ಳೆಯ ಸಮಾಜಮುಖಿ ಕಾರ್ಯಗಳನ್ನು ಮಾಡಲಿ ಅಂತ ಹೇಳುತ್ತ ಸಂದರ್ಭದಲ್ಲಿ 2 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಂಘಟಕರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಶ್ರೀಮಾನ್ ವಸಂತ್ ಕುಮಾರ್ ಕೋಡಿ ಪೂರ್ವಾಧ್ಯಕ್ಷರು JCI ಮಂಗಳ ಗಂಗೋತ್ರಿ ಇವರ ಹಿರಿಮೆಯನ್ನು ನಾವು ಗುರುತಿಸಿದ್ದೇವೆ. ಆತ್ಮೀಯವಾಗಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇವೆ. ಅದೇ ರೀತಿ ಮುಂದಿನ ಸನ್ಮಾನ ಕಾರ್ಯಕ್ರಮವನ್ನು ನಾವು ನಡೆಸಿಕೊಂಡು ಹೋಗುತ್ತಿದ್ದೇವೆ. ನಮ್ಮ ಈ ದಿನ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಈ ಸಭೆಯನ್ನು ಚಂದಗಾಣಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ JCI ಸಂಸ್ಥೆ ವತಿಯಿಂದ ಸಂಘಟನಾ ನೆನಪಿನ ಕಾಣಿಕೆಯನ್ನು ಅವರು ನೀಡಿ ಇದು ದಿನಪ್ರತಿ ದಿನದ ಗುಲಾಬಿಯಾಗಿ ಅವರ ಮನಸ್ಸುಗಳ ಸಬ್ ಇನ್ಸ್ಪೆಕ್ಟರ್ ದಿವಂಗತ ಗೋಪಾಲಕೃಷ್ಣ ಶೆಟ್ಟಿ ಮತ್ತು ಶ್ರೀಮತಿ ಲಲಿತಾ ಶೆಟ್ಟಿ ದಂಪತಿಗಳ ಸುಪುತ್ರರಾಗಿ ಜನಿಸಿದರು. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಮಂಗಳೂರಿನಲ್ಲಿ ಪೂರೈಸಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಉದ್ಯೋಗಕ್ಕೆ ಸೇರಿದರು. ರಂಗಭೂಮಿ ನಟರಾದ ತಂದೆಯವರ ಪ್ರೇರಣೆಯನ್ನು
ಇವರ ಸಾಧನೆಗಳಲ್ಲಿ ಒಂದು. ಶಿಕ್ಷಣ ಇಲಾಖೆಯಲ್ಲಿ A to Z UR ಶೆಟ್ಟಿ ಎಂದೇ ಖ್ಯಾತನಾಮರಾಗಿರುವ ಗೌರವಾನ್ವಿತರು ಕೈಯಾಡಿಸಿದ ಕ್ಷೇತ್ರವೇ ಇಲ್ಲವೆಂದು ಹೇಳಬಹುದು. 2006ರಲ್ಲಿ JCI ಮಂಗಳೂರು ಸಿಟಿ ಇದರ ಸದಸ್ಯರಾಗಿ ಸೇರಿ 2010ರಲ್ಲಿ ಅಧ್ಯಕ್ಷರಾಗಿ ಓಣಾಜೆಯಲ್ಲಿ JCI ಮಂಗಳ ಗಂಗೋತ್ರಿ ಎಂಬ ನೂತನ ಘಟಕವನ್ನು ಸ್ಥಾಪಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಶಿಕ್ಷಣ ಇಲಾಖೆಯು ಬೀದಿ ನಾಟಕಗಳನ್ನು ತನ್ನ ಸಂಘಟನಾತ್ಮಕ ನಾಯಕತ್ವದೊಂದಿಗೆ ಸಫಲಗೊಳಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಈಗಾಗಲೇ 1000ಕ್ಕಿಂತಲೂ ಹೆಚ್ಚು ಸನ್ಮಾನಗಳನ್ನು ತನ್ನ ಸಮಾಜ ಸೇವೆಗಾಗಿ ಮುಡಿಗೇರಿಸಿಕೊಂಡ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಅನೇಕ ಬಾರಿ ಸ್ವತಃ ರಕ್ತದಾನ ಮಾಡಿ ರಕ್ತದಾನ ಶಿಬಿರಗಳನ್ನು ಸಂಘಟಿಸಿದ ಚತುರ ಇವರು. ಮೊನ್ನೆ ತಾನೇ ನಿಟ್ಟೆ ಆಸ್ಪತ್ರೆಯಲ್ಲಿ ಸಂಕಷ್ಟದಲ್ಲಿದ್ದ ಮಹಿಳೆಗೆ ಪ್ಲಾಸ್ಮಾ ದಾನ ಮಾಡಿ ದಾನಶೂರ ಕನ್ನ ಎಂಬ ಮಾತಿಗೆ ಸಾಕ್ಷಿಯಾದವರು ಗೌರವಾನ್ವಿತರು. ಸತತ 5 ವರ್ಷಗಳಿಂದ ಸರ್ಕಾರಿ ನೌಕರರ ಮತ್ತು ಸಾಂಸ್ಕೃತಿಕ ಸಂಘ ಇದರ ಜಿಲ್ಲಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 2009ರಲ್ಲಿ JCI ವಲಯ 15ರ ಗೋಲ್ಡನ್ ಪ್ರೆಸಿಡೆಂಟ್ ಎಂಬ ಕಿರೀಟವನ್ನು ಮುಡಿಗೇರಿಸಿದ ನಮ್ಮ ಹೆಮ್ಮೆಯ ಸಾಧಕ UR ಶೆಟ್ಟಿ ಹಾಗೂ ಇವರು ನಮ್ಮ JCI ಮಂಗಳ ಗಂಗೋತ್ರಿಯ ಸ್ಪಾನ್ಸರ್ ಕೂಡ ಇವರೇ ಆಗಿದ್ದಾರೆ. ಅಧ್ಯಕ್ಷರಾದ ಫ್ರಾಂಕಿ ಫ್ರಾನ್ಸಿಸ್ ಪಿಂಟೋ ಅವರೇ, ಸಾರಿ, ಯಾಕಂದ್ರೆ ಭಾಳ ಹತ್ತಿರ ಇದ್ದಾರೆ. ಯಾಕಂದ್ರೆ ಅವ್ರ ಇನ್ಸ್ಟಾಲೇಷನ್ ನಾನೇ ನಾನೇ ಮಾಡಿದ್ದು. ಫ್ರಾಂಕಿ ನಾವು ಆಗಲಿ ಫ್ರಾನ್ಸಿಸ್ ಫುಲ್ ಹೆಸರು ಹೇಳ್ತಾ ಇಲ್ಲ, ಬಟ್ ಸ್ಟಿಲ್ ಫ್ರಾಂಕಿ ಪುಟಿನ್ ಅವರೇ. ಈ ವರ್ಷದ ಡೈನಾಮಿಕ್ ಝೋನ್ ವೈಸ್ ಪ್ರೆಸಿಡೆಂಟ್ ಸೌಜನ್ಯ ಹೆಗಡೆ, ಝೋನ್ ಕೋಆರ್ಡಿನೇಟರ್ ಪಾಸ್ಟ್ ಪ್ರೆಸಿಡೆಂಟ್ ಭಾಷಾ, ಸ್ಥಾಪಕ ಅಧ್ಯಕ್ಷರಾದ JC ತ್ಯಾಗಂ ಮತ್ತು ಗೌರವ ಸಲಹೆಗಾರರಾದ ಆನಂದ್ ಕೆ ಅಸೇಗೊಳ್ಳಿ ಅವರೇ, ಸೆಕ್ರೆಟರಿ ಅವರು ಹೆಬ್ಬಾರ್ ಅವರೇ, ಗಿರೀಶ್ ಅವರೇ, IPP ಗಿರೀಶ್, ಪವಿತ್ರ ಗಣೇಶ್ ಅವರೇ, ಇಲ್ಲಿನ ಎಲ್ಲ ಸಭಾಸದರೇ, ಭಾಳ ಸಂತೋಷ ಆಗ್ತಾ ಇದೆ. ಯಾಕಂತ ಹೇಳಿದರೆ 2004ರಿಂದ ಈ ಘಟಕ ಭಾಳ ಹತ್ತಿರದಿಂದ ನೋಡ್ತಾ ಇದ್ದೇನೆ ನಾನು. ಆಗ ಕೂಡ ನಾನು ಈ ಘಟಕದ ಒಂದು ಕಾರ್ಯನಿರ್ವಾಹಕ ZVP ಈ ಘಟಕಕ್ಕೆ ನಾನು ಬರ್ತಾ ಇದ್ದೆ. 2004ರಿಂದ ಇಲ್ಲಿ ತನಕ ಯಾವ್ಯಾವ ಕಾರ್ಯಕ್ರಮ ಆಗ್ತಾ ಇದೆ, ವರ್ಷ ಈ ಕಾರ್ಯಕ್ರಮ ಇಲ್ಲಿ JC ಸಪ್ತಾಹ ಆಗಿರ್ಬೋದು, JCಯ ಯಾವ ಕಾರ್ಯಕ್ರಮ ಒಂದಲ್ಲೊಂದು ಕಾರ್ಯಕ್ರಮ ವರ್ಷಕ್ಕೆ ಒಂದು ಸರಿ ಬಂದೇ ಬರ್ತೇನೆ. ಯಾಕಂತ ಹೇಳಿದರೆ ಈ ಘಟಕಕ್ಕೆ ನನಗೆ ಬಹಳ ಒಂದು ಆತ್ಮೀಯತೆ ಇದೆ. ಇವ್ರು ಮಾಡುವ ಕಾರ್ಯವೈಖರಿ ಆಗ್ಬೋದು, ಯಾವ ಕೆಲಸಕ್ಕಾದರೂ ಕೂಡ ಭಾಳಷ್ಟು ಒಂದು ಆತ್ಮೀಯತೆ ಕೆಲಸ ಮಾಡ್ತಾರೆ. ಇವರು ಒಂದು ಹೆಸರಿಗೆ ಮಾಡ್ತಾ ಇಲ್ಲ. ನಾನೊಂದು 2-3 ವರ್ಷ ನೋಡ್ತಾ ಇದ್ದೇನೆ, ಇವನು ಭಾಷೆ ಆಗಿರ್ಬೋದು ಅಥವಾ ಈಗಿನ ಇವರಾಗಿರ್ಬೋದು ಪ್ರೆಸಿಡೆಂಟ್, ಭಾಳಷ್ಟು ಕಾರ್ಯಕ್ರಮ. ಈಗ ಕೊರಿಯರ್ ವಾರಿಯರ್ಸಿಗಾಗಿರ್ಬೋದು, ಈ ಕೊರಿಯರ್ ಟೈಮಿಗೆ ಊಟ ಕೊಟ್ಟಿದ್ರು. JCಯಲ್ಲಿ ಭಾಳಷ್ಟು ಒಂದು ಒಳ್ಳೆ ಹೆಸರು ಮಾಡಿದ್ದಾರೆ ಈ ವರ್ಷದ ಅಧ್ಯಕ್ಷರು. ಅವರಿಗೆ ನನ್ನ ವ್ಯಕ್ತಿನಲ್ಲಿ ಅಭಿನಂದನೆ. ಯಾಕಂದರೆ ಅವ್ರಿಗೆ ಮೊನ್ನೆ ತಾನೇ ಅಭಿಮಾನ ಸಮಾನವಾಯಿತು. ಅವ್ರು ಭಾಳಷ್ಟು ಗಿಫ್ಟನ್ನು ಅಥವಾ ಒಂದು ಪ್ರಶಸ್ತಿಯನ್ನು ತಗೊಂಡು ಬಂದಿದ್ದಾರೆ. ನನಗೆ ಭಾಳ ಸಂತೋಷ ಆಯಿತು. ಅವತ್ತೇ ಅವರಿಗೆ ನಾನು ಅಭಿನಂದಿಸಿದ್ದೇನೆ. ಈಗ ಪುನಃ ನಿಮ್ಮೆಲ್ಲರ ಪರವಾಗಿ ಅವರು ಇನ್ನು ಮುಂಬರುವ ದಿನಗಳಲ್ಲಿ JCI ಮಂಗಳಗಂಗೋತ್ರಿ ಇನ್ನಷ್ಟು ಎತ್ತರಕ್ಕೆ ಅವ್ರ ಹಿಂದೆ ನಿಂತು ಅವ್ರು ಹೆಗಲು ಕೊಟ್ಟು ಇನ್ನಷ್ಟು ಎತ್ತರಕ್ಕೆ ಹೇಳಿ ಅಂತ ಹೇಳ್ತಾ ಇದ್ದೇನೆ. ಆಶಿಸ್ತಾ ಈ ಒಂದು ಅವಕಾಶಕ್ಕೆ ನನಗೆ ತ್ಯಾಗಮ್ ಅವರು ಅಂತ ಹೇಳಿದ ಕೂಡಲೇ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಪುನಃ ಬರಲಿಕ್ಕೆ. ಯಾಕಂದರೆ ತ್ಯಾಗಮ್ ಅವರು ಬರೀ JCL ಸ್ಕೌಟ್ಸಲ್ಲಿ ಸಹ ನನಗೆ ತುಂಬ ಆತ್ಮೀಯರು. ನಾನು ರಾಷ್ಟ್ರಪತಿ ಸ್ಕೌಟ್ಸ್ ಆಗಿ ಕೂಡ ಎಕ್ಸ್ಟೆನ್ಷನ್ ಆಗಿ ಮಂಗಳೂರಲ್ಲಿದ್ದೇನೆ, ಡಿಸ್ಟ್ರಿಕ್ಟ್ ಇದ್ದು. ಆಗ ಅದರಲ್ಲಿ ಸಹ ಅವರಿದ್ದಾರೆ. ಸೊ ಭಾಳಷ್ಟು ಆತ್ಮೀಯರು ಅವರು, ಯಾವಾಗಲೂ ನಮಗೆಲ್ಲ ಸಿಗ್ತಾ ಇರ್ತಾರೆ. ಆದರೆ ಅವ್ರ ಒಂದು ಮಾತಿಗೆ ನಾನು ಕರೆಕ್ಟ್ ಓಕೆ ಅಂತ. ಯಾಕೆ ಇನ್ನೊಂದು ಕಾರ್ಯಕ್ರಮ ನನಗೆ 6:30ಗೆ ನಮ್ಮಿಬ್ಬರಿಗೆ ಸುಳ್ಳ್ಯಗೆ ಹೋಗ್ಲಿಕ್ಕಿದೆ, ZP ವಿಸಿಟ್ ಇದೆ ಅಲ್ಲಿ. ಆದರೂ ಕೂಡ ಈ ಕಾರ್ಯಕ್ರಮ ಮುಗಿಸಿ ಹೋಗ್ಬೇಕಂತ ಹಠದಲ್ಲಿ ನಾವು ಇಲ್ಲಿ ಬಂದಿದ್ದೇವೆ. ಸೊ ಈ ಕಾರ್ಯಕ್ರಮ ನನ್ನನ್ನು ಮತ್ತೆ ಸೌಜನ್ಯ ಕರೆದಕ್ಕೆ ಅಭಿನಂದಿಸ ನನ್ನ ಮಾತು ಧನ್ಯವಾದಗಳು. ಮಾತಾಗಿ ಇವತ್ತು ನನಗೆ ಇಲ್ಲಿ ಬರುವಂಥ ಒಂದು ಅವಕಾಶ ಸಿಕ್ಕಿತ್ತು. ಬಯಸದೆ ಬಂದ ಭಾಗ್ಯ ಅಂತ ಹೇಳ್ಕೊಳ್ಬೋದು. 2018ರಲ್ಲಿ ನಾನು ಅಧ್ಯಕ್ಷೆ ಆಗಿದ್ದರಿಂದ
ಪ್ರಯತ್ನ ಪಡ್ತಾ ಇದ್ದೇನೆ JC ಮಂಗಳ ಗಂಗೋತ್ರಿಗೆ ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ಬಂದು ಕನೆಕ್ಟ್ ಆಗಬೇಕು ಅಂತ. ಇವತ್ತು ದೇವರ ದಯೆಯೋ ಅಥವಾ ಒಂದು ಆಶೀರ್ವಾದ ಮೂಲಕ ಈ ಒಂದು ಸುಂದರವಾದಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಅಧ್ಯಕ್ಷರಿಗೂ ಹಾಗೂ ತ್ಯಾಗಂ ಸರಿಗೂ ವಂದನೆಗಳನ್ನು ಹೇಳ್ತಾ ಇದ್ದೀನಿ. ಅಧ್ಯಕ್ಷರು ಹೇಳಿದ್ದು ಬಹಳ ಒಂದು ಸಿಂಪಲ್ ಆದಂಥ ಕಾರ್ಯಕ್ರಮ ಮೇಡಮ್, ಒಂದು ಸಣ್ಣ ಕಾರ್ಯಕ್ರಮ. ಆದರೆ ಇಷ್ಟುವರೆಗೆ ಹೋದಂಥ ಎಲ್ಲ ಕಾರ್ಯಕ್ರಮದಲ್ಲಿ ನಿಜವಾಗಿ ಒಂದು ಖುಷಿಯಾದಂಥದ್ದು. ಆಶಾ ಕಾರ್ಯಕರ್ತರಿಗೆ ಸನ್ಮಾನ ಆಗಿರ್ಬೋದು, ಆಟೋ ರಿಕ್ಷಾ ಡ್ರೈವರಿಗೆ ಒಂದು ಸನ್ಮಾನ ಆಗಿರ್ಬೋದು, ಒಂದು ಸಂತೋಷ ನೀಡಿದಂಥ ಕಾರ್ಯಕ್ರಮದಲ್ಲಿ ಇದು ಒಂದು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಾರ್ಯಕ್ರಮಗಳು ಮಾಡಬೇಕು ಅನ್ನುವಂಥದ್ದು ಅಥವಾ ಏನಾದರೂ ನಮಗೆ ಅಪೇಕ್ಷೆ ಇಟ್ಕೊಂಡು ಮಾಡುವಂಥದ್ದಕ್ಕೂ ನಮಗೆ ಸಂತೋಷವನ್ನು ನೀಡುವುದು ಅಥವಾ ನಮಗೆ ಏನಾದರೂ ಒಂದು ಅದಕ್ಕಿಂತ ಒಳ್ಳೆಯತನವನ್ನು ಪಸರಿಸುವಂಥ ಕಾರ್ಯಕ್ರಮಗಳು ಮಾಡುವುದು ಬಹಳ ಉತ್ತಮ. ಅಂಥ ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ಈ ವರ್ಷ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಅವರ ಘಟಕದ ಸದಸ್ಯರನ್ನು ಸೇರಿಸಿಕೊಂಡು ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಅಭಿನಂದನೆಯನ್ನು ಕೊಡ್ತಾ ಇದ್ದೇನೆ. ಅಧ್ಯಕ್ಷ ಅಂತ ಆದ ತಕ್ಷಣ ಒಂದು ತಂಡವನ್ನು ಕರೆದುಕೊಂಡು ಹೋಗೋದು ಸುಲಭ ಆಗಿರೋದಿಲ್ಲ. ಬೆಳಿಗ್ಗೆ ಅಲ್ಲಿ ಸಂತೋಷದಿಂದ ಅಧ್ಯಕ್ಷರು ಮನ್ನಣೆಗಳನ್ನು ಪ್ರಶಸ್ತಿಗಳನ್ನು ತೆಗೆದುಕೊಂಡು ಬಂದು ಖುಷಿಯಾಗಿರುವಂತಹ ಒಂದು ದಿನ. ಅದೇ ರಾತ್ರಿ ಮನೆಯಲ್ಲಿ ಒಂದು ಅನಿರೀಕ್ಷಿತವಾಗಿ ಒಂದು ಆಗಬಾರ್ದಂಥ ಒಂದು ಘಟನೆ ಆಗುತ್ತೆ. ಅದೆರಡನ್ನೂ ಮ್ಯಾನೇಜ್ ಮಾಡಿಕೊಂಡು ಮತ್ತೆ 2 ದಿನ ಬಿಟ್ಟುಕೊಂಡು ಮತ್ತೆ ಅದೇ ರೀತಿಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಘಟಕವನ್ನು ಮುನ್ನಡೆಸುವಂತಹ ಒಂದು ಕ್ಯಾಲಿಬರ್ ಇರುವಂತಹ ಅಧ್ಯಕ್ಷರು. ಅದಕ್ಕಾಗಿ ನಾನು ಪರ್ಸ್ನಲಿ ಅವರನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕಂದರೆ ಸುಖ ದುಃಖ ಯಾವಾಗಲೂ ಇರುತ್ತೆ. ಇವತ್ತು ಅವರು ಕೊಟ್ಟಂತಹ ಗುಲಾಬಿ ಗಿಡದಲ್ಲೂ ಕೂಡ ಸುಂದರವಾಗಿ ಕಾಣುವಂಥ 2 ಗುಲಾಬಿಗಳು ಮಾತ್ರ ನಮಗೆ ಕಾಣುತ್ತೆ. ಅದರಲ್ಲಿರುವಂಥ ಎಷ್ಟೋ ಮುಳ್ಳುಗಳಿರುತ್ತೆ. ಅದು ಕೈಗೆ ತಾಗಿದ್ರೂ ಕೂಡ ಕಾಣದೆ ಆ ರಕ್ತವನ್ನು ಮುಚ್ಚಿಕೊಂಡು ನೇತೃತ್ವದಿಂದ ಎಲ್ಲರನ್ನ ಕರೆದುಕೊಂಡು ಹೋಗುವಂಥ ಒಂದು ನೇತೃತ್ವದ ಗುಣ ನಾನು ಅಧ್ಯಕ್ಷರಲ್ಲಿ ಕಂಡುಕೊಂಡಿದ್ದೇನೆ. ಹಾಗಾಗಿ ಬಹಳ ಸಂತೋಷದಿಂದ ಹೆಮ್ಮೆಯಿಂದ ಅವರನ್ನು ಈ ವೇದಿಕೆಯಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಅದರ ಜೊತೆಗೆ ಫೌಂಡರ್ ಆಗಿರುವಂತಹ ತ್ಯಾಗಂ ಸರ್ ಅವರ ಮಾತಿನಲ್ಲೂ ಕೂಡ ನಯ ವಿನಯತೆ ಇದೆ. ಯಾವ ರೀತಿಯಿಂದ ಅವರೊಂದು ಆದರೆ ಬರಬೇಕು ಅಂತ ಹೇಳುವಾಗ ಯಾರಿಗೂ ಬೇಡ ಅಂತ ಹೇಳಲಿಕ್ಕೆ ಮನಸ್ಸೇ ಬರೋದಿಲ್ಲ. ಹಾಗಾಗಿ ಅನಿಲ್ ಸರ್ ಅಂತ ಹೇಳಿದೆ, ಆದರೆ ಲೇಟಾದ್ರೂ ಪರವಾಗಿ ಇಲ್ಲಿ ಒಂದು ಘಟಕಕ್ಕೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹೋಗೋಣ ಅಂತ ಮತ್ತೆ ನಿಮಗೆ ಅಭಿನಂದನೆಯನ್ನು ಕೊಡ್ತಾ ಇದ್ದೀನಿ. ZGB ಕೊಲೀಗ್ ಆಗಿರುವಂತಹ ಸ್ನೇಹಿತರು ಬಾದ್ಶಾ ಸರ್ ಅವರು ಮಾತು ಕಮ್ಮಿ, ಮಿತಭಾಷಿ ಅವರು, ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ಬೋದು. ಅವರ ಕಾರ್ಯಕ್ರಮದಲ್ಲಿ ಬಹಳ ಉತ್ತಮವಾದಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಅಭಿನಂದನೆಯನ್ನು ಕೇಳ್ಕೊಳ್ತಾ ಇದ್ದಾರೆ. ಇಲ್ಲಿರುವಂಥ ಎಲ್ಲ ಸ್ನೇಹಿತರಿಗೂ ಹೇಳ್ತಾ ಇದ್ದಾರೆ, GCI ಎನ್ನುವಂತಹ ಒಂದು ಸಂಘ ಸಂಸ್ಥೆ, ಈ ಆರ್ಗನೈಸೇಷನ್ ಒಂದು ಅಪಾರವಾದಂತಹ ಬೀಚ್ ಇದ್ದ ಹಾಗೆ. ನೀವಲ್ಲಿ ಹೋಗಿ ನಿಮ್ಗೆ ಏನು ಬೇಕನ್ನು ಮಾಡ್ಕೊಳ್ಬೋದು. ಕೆಲವರು ಖಾಲಿ ಸೆಲ್ಫಿ ತಗೊಂಡು ಬರ್ತಾರೆ, ಕೆಲವರು ಶಂಖ ಶೆಲ್ಸನ್ನೆಲ್ಲ ತಗೊಂಡು ಬರ್ತಾರೆ, ಕೆಲವರು ನೀರಲ್ಲಿ ಕಾಲು ಮುಳುಗಿಸಿದ್ದು ಇದು ಏನಿದೆ ಅಂತ ನೋಡ್ಕೊಂಡು ಬರ್ತಾರೆ. ಅದರಿಂದ ಏನನ್ನು ಪಡೆದುಕೊಂಡು ಬರ್ತೀರಾ ಅನ್ನುವಂಥದ್ದು ನಿಮ್ಮದ್ರಲ್ಲಿದೆ. ಹಾಗೆ ಯಾರಿಗಾದರೂ ನಿಮ್ಮ ಬೆಳವಣಿಗೆ ಆಗಬೇಕು, ನಿಮ್ಮಲ್ಲಿ ಏನಾದರೂ ವ್ಯಕ್ತಿತ್ವ ವಿಕಸನೆ ಆಗಬೇಕು ಅಂತಿದ್ರೆ ದಯಮಾಡಿ ಅಧ್ಯಕ್ಷರಲ್ಲಿ ಅಥವಾ ಇಲ್ಲಿರುವಂಥ ಸೀನಿಯರ್ಸನ್ನು ಭೇಟಿಯಾಗಿ ನಿಮ್ಮಲ್ಲಿ ಪರಿವರ್ತನೆ ಕಾಣಬೇಕು ಅಂತ ಹೇಳಿದರೆ ಈ ಒಂದು ಸಂಘ ಸಂಸ್ಥೆಗೆ ಸೇರಿ ಅಂತ ಹೇಳ್ತಾ ನನ್ನನ್ನು ಇಲ್ಲಿ ಕರೆದಿದ್ದಕ್ಕಾಗಿ ಧನ್ಯವಾದವನ್ನು ಕೊಡ್ತಾ ಮತ್ತೊಮ್ಮೆ ಶುಭಾಶಯ ಕೊಡ್ತೇನೆ. ಸಂದೇಶವನ್ನು ನೀಡಿದ್ದೀನಿ. ಅದೇ ರೀತಿ ನಮ್ಮ ಘಟಕದ ಬಗ್ಗೆ ಒಂದು ಉತ್ತಮವಾದ ಎಲ್ಲರಿಗೂ ಮನಮುಟ್ಟುವಂಥ ಮಾತುಗಳನ್ನು ಆಡಿದ್ದೀನಿ. ಉತ್ಸವ 2020 ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಫಾಸ್ಟ್ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅನಿಲ್ ಸರ್ ಅವರೇ ಹಾಗೂ ನಮ್ಮ ಝೋನ್ನ ವಲಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸೌಜನ್ಯ ಮೇಡಮ್ ರವರೇ, ನಮ್ಮ ಘಟಕದ ಅಧ್ಯಕ್ಷರೇ ಹಾಗೂ ಈ ಘಟಕದ ಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ತ್ಯಾಗಂ ಅವರೇ, ಆನಂದ್ ಮಾಸ್ಟರ್ ಅವರೇ ಹಾಗೂ ಪ್ರತಿಮಾ ಮೇಡಮ್ ಅವರೇ ಹಾಗೂ ನಮ್ಮ IPP ಆಗಿರ್ತಕ್ಕಂಥ ಪವಿತ್ರ ಮೇಡಮ್, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು JC ಎಂಬುದು ವ್ಯಕ್ತಿತ್ವ ವಿಕಸನದ ಜೊತೆಗೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಇವತ್ತು ಈ ದೇಶದಲ್ಲಿ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯದಲ್ಲಿ ಒಂದು ಗುರುತಿಸ್ತಕ್ಕಂಥ ಒಂದು ಸಂಸ್ಥೆಯಾಗಿದೆ. ಯುವ ಜನರು ಹೆಚ್ಚಾಗಿ ಭಾಗವಹಿಸಿಕೊಂಡು ಹಲವಾರು ವಿವಿಧ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ತನ್ನನ್ನು ತಾನು ಮೋಟಿವೇಶನ್ ಮಾಡುವುದರ ಜೊತೆಗೆ ಇತರರನ್ನು ಕೂಡ ಸಮಾಜಕ್ಕೆ ಅವರನ್ನು ಒಂದು ಉತ್ತಮ ದಾರಿಗೆ ತರ್ತಕ್ಕಂಥ ಕೆಲಸ ಕಾರ್ಯಗಳನ್ನು JCI ಮಾಡ್ತಾ ಇದೆ. ಹಾಗೆಯೇ ಈ 7 ದಿವಸದ ಕಾರ್ಯಕ್ರಮವನ್ನು ವಿವಿಧ ರೀತಿಯಲ್ಲಿ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೂ ಅದರಿಂದ ಅನುಕೂಲ ಆಗಬೇಕು ಅಂತ ಈ ವರ್ಷದ ಅಧ್ಯಕ್ಷರು ಹಲವಾರು ಯೋಜನೆಗಳನ್ನು ಹಾಕಿಕೊಂಡು ಸಮಾಜದಲ್ಲಿ ಯಾವ ರೀತಿ ಪ್ರತಿಯೊಬ್ಬ ವ್ಯಕ್ತಿಗೂ ಅವನನ್ನು ಗುರುತಿಸಿಕೊಂಡು ಅವನ ಜವಾಬ್ದಾರಿಯನ್ನು ಇನ್ನೂ ಹೆಚ್ಚಿನ ಹಂತಕ್ಕೆ
ತಲುಪಿಸ್ತಕ್ಕಂಥ ಒಂದು ಕೆಲಸ ಕಾರ್ಯಗಳಾಗಬೇಕು ಅಂತ ಒಂದು ಉದ್ದೇಶವನ್ನು ಇಟ್ಕೊಂಡು ನಮ್ಮ ಈ ವರ್ಷದ ಘಟಕಾಧ್ಯಕ್ಷರಾಗಿರ್ತಕ್ಕಂಥ ಫ್ರಾನ್ಸಿಸ್ ಕುಟಿನ್ ಅವರು ವಿವಿಧ ಯೋಜನೆಗಳನ್ನು ನಮ್ಮ ಮೂಲಕ ಡಿಸ್ಕಸ್ ಮಾಡಿಕೊಂಡು ಅದು ಆಟೋ ಚಾಲಕರಿಗೆ ಇರ್ಬೋದು, ಹಾಗೆ ಕೊರಿಯರ್ ವಾರ್ಡ್ಸಿಗೆ ಇರ್ಬೋದು, ಕೃಷಿ ಪದ್ಧತಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಿರ್ಬೋದು, ಹಾಗೂ ವಿದ್ಯಾರ್ಥಿನಿಯರಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಿರ್ಬೋದು. ಹೀಗೆ ಅವರ ಭಾಳಷ್ಟು ಯೋಜನೆಗಳಿತ್ತು. ಅವರ ಅಧ್ಯಕ್ಷರಾಗಿ ನಾನು ಝೋನಿಗೆ ಹೇಳ್ತಾ ಇದ್ದೆ, ಈ ವರ್ಷ ನಾನು ಸ್ವಲ್ಪ ಸಮಯ ಕಾದ್ರೂ ಕೂಡ ನನ್ನನ್ನು ಝೋನಲ್ಲಿ ಇದು ಮಾಡ್ತಾಯಿದ್ರು. ಯಾಕೆಂದರೆ ನಾನು ಅಧ್ಯಕ್ಷ ಟರ್ಮ್ ಕೊಡುವಾಗ ಸ್ವಲ್ಪ ಲೇಟಾಗಿತ್ತು, ಮೇಡಮ್ಗೆ ಗೊತ್ತಿರ್ಬೋದು. ಆದರೆ ನಾನು ಸ್ವಲ್ಪ ಸಮಯ ಕೊಡಿ, ನಾನು ನಿಮಗೆ ಒಳ್ಳೆಯ ಅಧ್ಯಕ್ಷರನ್ನು ಕೊಡ್ತೇನೆ. ಯಾಕೆಂದರೆ ನಾನು ಯಾವ ರೀತಿ ಕೆಲಸವನ್ನು ನಿರ್ವಹಿಸಿದ್ನೋ ಅದೇ ರೀತಿ ನಮ್ಮ ಅಧ್ಯಕ್ಷರು ಕೂಡ ಬರುವಂಥ ಮುಂದಿನ ಅಧ್ಯಕ್ಷರು ನಿರ್ವಹಿಸಬೇಕು ಎಂಬ ಒಂದು ಉದ್ದೇಶವನ್ನು ಇಟ್ಕೊಂಡು 1-2 ತಿಂಗಳು ನಾವು ತಡವಾಗಿ ಒಂದು ತಂಡವನ್ನು ಕಟ್ಟಿಕೊಂಡು ಭಾಳಷ್ಟು ಒಂದು ಉತ್ತಮ ಅಧ್ಯಕ್ಷವನ್ನು ನಾವು ಈ ಘಟಕಕ್ಕೆ ಕೊಟ್ಟಿದ್ದೇವೆ. ಹಾಗಾಗಿ ಅವರು ಕೊಟ್ಟಂಥ ಕಾರ್ಯವನ್ನು ಒಂದು ಉತ್ತಮ ರೀತಿಯಲ್ಲಿ ನಿರ್ವಹಿಸಿದ್ದಾರೆ. ಎಲ್ಲರಿಗೂ ತೃಪ್ತಿದಾಯಕವಾದಂಥ ಕೆಲಸ ಕಾರ್ಯಗಳನ್ನು ಎಲ್ಲರೂ ಈ ಭಾಗದಲ್ಲಿ ಗುರುತಿಸ್ತಕ್ಕಂಥ ಕೆಲಸ ಕಾರ್ಯವನ್ನು ಅವರು ನಿರ್ವಹಿಸಿದ್ದಾರೆ. ಹಾಗಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮವು ಇನ್ನು ಮುಂದಕ್ಕೂ ಭಾಳಷ್ಟು ಉತ್ತಮವಾಗಿ ನಡೆಯಲಿ. ಹಾಗೂ ನಮಗೆ ಮಾರ್ಗದರ್ಶಕರಾಗಿ ಅನಿಲ್ ಸರ್ ಅವರು ಯಾವುದಾದ್ರೂ ಒಂದು ಕಾರ್ಯಕ್ರಮ ವರ್ಷದಲ್ಲಿ ಬಂದು ನಮ್ಮನ್ನು ಹುರಿತುಂಬಿಸ್ತಾ ಇದ್ದಾರೆ. ಹಾಗೆ ನಮ್ಮ ಘಟಕಕ್ಕೆ ಮೊದಲನೇದಾಗಿ ಆಗಮಿಸಿರ್ತಕ್ಕಂಥ ಮೇಡಮ್ನವರು ಕೂಡ ಭಾಳಷ್ಟು ನಾವೆಲ್ಲ ಆನ್ಲೈನಲ್ಲೆಲ್ಲ ನೋಡಿರ್ಬೋದು ಅವರ ಕಾರ್ಯಕ್ರಮವನ್ನು. ಹಲವಾರು ತುಂಬ ಟ್ರೈನರ್ ಅವರು, ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ. ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ದಿವಸವೂ ಕೂಡ ಈ ಲಾಕ್ಡೌನ್ ಸಂದರ್ಭದಲ್ಲಿ ಹಲವಾರು ಟ್ರೈನಿಂಗ್ಗಳನ್ನು, ಅದು ಮೋಟಿವೇಶನ್ ಇರ್ಬೋದು, ಕೆಲವೊಂದು ಸಬ್ಜೆಕ್ಟ್ಗಳನ್ನು ಒಂದು ದಿವಸ ಒಂದು ವಿಷಯಕ್ಕೆ ಆದರೆ ಇನ್ನೊಂದು ದಿವಸ ಬೇರೆಯೇ ಇರ್ತದೆ. ಹಾಗೆ ಪ್ರತಿಯೊಂದು ಮಕ್ಕಳಿಗಿರ್ಬೋದು, ಎಲ್ಲ ಹಿರಿಯರಿಗಿರ್ಬೋದು, ಕಿರಿಯರಿಗಿರ್ಬೋದು, ಎಲ್ರಿಗೂ ಅದರಿಂದ ಉಪಕಾರ ಸಿಗ್ತಕ್ಕಂಥ ಒಂದು ಒಳ್ಳೆಯ ಟ್ರೈನಿಂಗನ್ನು ಕೂಡ ಅವರು ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಈ ಝೋನ್ 15 ಹಲವಾರು ಟ್ರೈನರ್ಗಳು ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿರ್ತಕ್ಕಂಥ ಹಲವಾರು ಟ್ರೈನರ್ಗಳಲ್ಲಿ ಮೇಡಮ್ ಕೂಡ ಒಬ್ಬರು ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೇನೆ. ಹಾಗೆ ನಮ್ಮ ಸ್ಥಾಪಕ ಅಧ್ಯಕ್ಷರು ತ್ಯಾಗಂ ಸರ್ ಅವರು ಕೇವಲ JCಯಲ್ಲಿ ಅಲ್ಲ, ಈ ಪರಿಸರದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಇದ್ರೂ ಕೂಡ ತ್ಯಾಗಂ ಸರ್ ಅವರು ಇದ್ದೇ ಇರ್ತಾರೆ. ಅವರನ್ನು ಪ್ರತಿಯೊಬ್ಬರು ಕರೆದುಕೊಂಡು ಯಾವ ರೀತಿ ಸಂಘಟನೆಯನ್ನು ಮಾಡ್ಬೋದು, ಯಾವ ರೀತಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ಬೋದು ಎಂಬುದನ್ನು ಅವರಲ್ಲಿ ಕೂಡ ಸಲಹೆಯನ್ನು ಪಡ್ಕೊಂಡು ನಾವು ಹಲವಾರು ಕಾರ್ಯಕ್ರಮಗಳನ್ನು ನೋಡ್ಬೋದು. ನಾನು ಯೂನಿವರ್ಸಿಟಿಯ ಸಿಂಡಿಕೇಟ್ ಮೆಂಬರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ತ್ಯಾಗಂ ಸರ್ ಅವರನ್ನು ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಕೂಡ ತ್ಯಾಗಂ ಸರ್ ಇಲ್ಲದೆ ಕಾರ್ಯಕ್ರಮ ಇಲ್ಲ. ಯಾಕೆಂದರೆ ಈ ಲೋಕಲಲ್ಲಿ ತ್ಯಾಗಂ ಸರನ್ನು ಪ್ರತಿಯೊಂದು ವಿಷಯಕ್ಕೂ ಕೂಡ ನಾವು ಯೂನಿವರ್ಸಿಟಿಗೆ ಬರಮಾಡಿಕೊಂಡು ಅವರಿಂದ ಯಾವ ರೀತಿ ಇಲ್ಲಿ ನಾವು ಕೆಲವರು ಗ್ರಾಮವನ್ನು ದತ್ತು ತಗೊಂಡಿದ್ದೇವೆ ಯೂನಿವರ್ಸಿಟಿಯಲ್ಲಿ. ಆವಾಗ ಕೂಡ ನಾವು ತ್ಯಾಗಂ ಸರ್ ಅವರ ಸಲಹೆಯನ್ನು ಪಡ್ಕೊಂಡು ಯಾವ ರೀತಿ ಕಾರ್ಯಕ್ರಮವನ್ನು ಮಾಡಬೇಕೆಂಬುದನ್ನು ಕೂಡ ನಾವು ಅವರಿಂದ ಸಲಹೆಯನ್ನು ಪಡ್ಕೊಂಡಿದ್ದು. ಹಾಗಾಗಿ ನಮ್ಮ ಈ JCಯಲ್ಲಿ ಇರ್ತಕ್ಕಂಥ ಪೂರ್ವಾಧ್ಯಕ್ಷರಿರ್ಬೋದು, ಹಾಗೆ ಹಲವಾರು ಪದಾಧಿಕಾರಿಗಳಿರ್ಬೋದು, ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಹೆಸರನ್ನು ಗಳಿಸಿರ್ತಕ್ಕಂಥವ್ರು. ಸ್ಟಾರ್ಟಿಂಗ್ಗೆ ನಾವು ಶಿಕ್ಷಕರು ಮಾತ್ರ ಇದ್ದೆವು. ನಾನು ಕೂಡ ಆವಾಗ ಹತ್ತಿರದ ಮೊರಾರ್ಜಿ ದೇಸಾಯಿಯಲ್ಲಿ ಶಿಕ್ಷಕನಾಗಿ ದುಡಿತಾ ಇದ್ದೆ. ಹಾಗಾಗಿ ನಮ್ಮದೊಂದು ಶಿಕ್ಷಕರ ಒಂದು ತಂಡ ಇತ್ತು. ಈಗ ಪ್ರತಿಯೊಂದು ಇಲಾಖೆಯಲ್ಲಿ ಇರ್ತಕ್ಕಂಥವರು ಕೂಡ ಇದ್ದಾರೆ. ಹಾಗಾಗಿ ಉತ್ತಮ ಒಂದು ಘಟಕವನ್ನು ಇನ್ನೂ ಉತ್ತಮ ರೀತಿಯಲ್ಲಿ ಮುಂದುವರಿಸಲಿ ಅಂತ ಆಶಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಅದರಿಂದ ನಾನು ಹೆಚ್ಚಿನ ಮಾತಾಡಿಗೋದಿಲ್ಲ. ನಮ್ಮ ಕಾರ್ಯಕ್ರಮ ಇಲ್ಲಿಗೆ ನಿಲ್ಲುವುದಿಲ್ಲ, ಮುಂದಕ್ಕೆ ಹೋಗ್ತಾ ಇದೆ. JC ನಿರಂತರವಾಗಿ ನಡೀತಾ ಇದೆ. ನನ್ನ ಮುಂದಿನ ಒಂದು ಆಸೆ ಏನಂದರೆ, ಕೆಲವು ಈ ಆಧಾರ್ ಕಾರ್ಡ್, ಈ ಮತ್ತು ರೇಷನ್ ಕಾರ್ಡ್, ಸೀನಿಯರ್ ಸಿಟಿಸನ್, ಕಟ್ಟಡ ಕಾರ್ಮಿಕರ ಈ ಒಂದು ರಿಜಿಸ್ಟ್ರೇಷನನ್ನು ನಾನು ಇದೇ ಒಂದು ಪರಿಸರದಲ್ಲಿ ಮಾಡಬೇಕಂತ ನನ್ನೊಂದು ಆಸೆ ಇದೆ. ಆದಷ್ಟು ಬೇಗ ಅದನ್ನು ನಾನು ಕಾರ್ಯರೂಪಕ್ಕೆ ತರಲಿಕ್ಕೆ ಈಗಾಗಲೇ ನನಗೆ ಒಬ್ಬರು ಆತ್ಮೀಯರು ಸಿಕ್ಕಿದ್ದಾರೆ. ಇದರ ಬಗ್ಗೆ ನಾವು ಆಲೋಚನೆ ಕೂಡ ಮಾಡಿದ್ದೇವೆ. ಆದಷ್ಟು ಬೇಗ ಈ ಯೋಜನೆಯನ್ನು ಮುಂದಿನ ದಿನಗಳಲ್ಲಿ ನಾನು ಈ ಪರಿಸರದಲ್ಲಿ ನಾನು ಜಾರಿಗೊಳಿಸ್ತಾ ಇದ್ದೇನೆ. ಅದೇ ರೀತಿ ಈ JC ಮಂಗಳ ಗಂಗೋತ್ರಿ ಉತ್ಸವ JC ಸಪ್ತಾಹದ ಈ ದಿನ ಕೊನೆಯ ಈ ಒಂದು ವಾರದ ಕಾರ್ಯಕ್ರಮ ನನಗೆ ಬೆನ್ನೆಲುಬಾಗಿ ಈ ಕಾರ್ಯಕ್ರಮವನ್ನು ಸದಾ ಪ್ರೋತ್ಸಾಹಿಸಿದ
ತ್ಯಾಗಂ ಹರೇಕಾಳ ಇವರಿಗೆ ನಾನು, ಯಾಕಂದರೆ ನನಗೆ ಏನು ಮಾಡಲಿಕ್ಕೆ ಬೇಕಾದರೆ ನಾನು ಫಸ್ಟಾಗಿ ಅವರಿಗೊಂದು ಫೋನ್ ಮಾಡೋದು, ಯಾವ ರೀತಿ ಕಾರ್ಯಕ್ರಮ ಯೋಜನೆಯನ್ನು ಮಾಡುವ ಅಂತ. ಅದಕ್ಕೆ ನಮ್ಮ ಕಾರ್ಯದರ್ಶಿ ಮತ್ತು ಉಳಿದೆಲ್ಲ ಸದಸ್ಯರು ಸಾಥ್ ನೀಡಿದ್ದರಿಂದ ಈ ಕಳೆದ 7 ದಿನಗಳ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಅದೇ ರೀತಿ ನಮ್ಮ ಪವಿತ್ರ ನಿಕಟ IPB ನಿಕಟಪುರ ಅಧ್ಯಕ್ಷರಾದ ಪವಿತ್ರ ಗಣೇಶ್ರವರು, ಯಾಕಂದರೆ ಅವರು ಅವರ ವೈಯಕ್ತಿಕವಾಗಿ ಅವರು ಕಷ್ಟದಲ್ಲಿದ್ದರು, ಆದರೂ ಕೂಡ ಅವರು ನನ್ನಾಗಿ ಕಷ್ಟವನ್ನು ಲೆಕ್ಕಿಸದೆ ನಮ್ಮ JCಗೆ ಸದಾ ಬೆನ್ನೆಲುಬಾಗಿ ನನಗೆ ಪ್ರೋತ್ಸಾಹ ನೀಡಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೇದಿಕೆಯಲ್ಲಿರುವ ಅತಿಥಿಗಳಿಗೆ ನಾನು ವಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ನಮ್ಮ JC ಸಂಘಟನೆಯ ಮೇಲೆ ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಟ್ಟಿದ್ದಾರೆ. ಯಾಕೆಂದರೆ ಒಂದು ಕಾರ್ಯಕ್ರಮ ಮಾಡೋದು ಮುಖ್ಯ ಅಲ್ಲ, ಅದು ಯಾವ ರೀತಿ ಆಗಬೇಕು, ಅಚ್ಚುಕಟ್ಟು ಆಗಬೇಕು. ನನ್ನ ಚಿಂತನೆ ಅಂದೆ, ನಾಳೆ ಕಾರ್ಯಕ್ರಮ ಆದರೆ ನಾವು ನಾಳೆನೇ ತಯಾರಿ ಆಗೋದಿಲ್ಲ, ಒಂದು ದಿನ ಮೊದಲೇ ನಾವು ತಯಾರಿ ಆಗಬೇಕು. ಯಾಕೆಂದರೆ ನಾಳೆ ಅಂದರೆ ಇವತ್ತೇ ರೆಡಿ ಇರಬೇಕೆಲ್ಲ. ನನ್ನ ಚಿಂತನೆ ಅದೇ, ನಾಳೆದು ನಾಳೆಗೆ, ಇವತ್ತಿಗೆ ಅಂತ ಅಲ್ಲ. ಯಾಕಂದರೆ ನಾಳೆದು ಇವತ್ತೇ ಮುಗಿಸಿದರೆ ಅದು ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಯಾಕಂದರೆ ನಾನು ಹಲವು ಸಂಘಟನೆಯ ಕಾರ್ಯಕ್ರಮ ಮಾಡಿದೆ ಇದೇ ರೀತಿಯಿಂದ. ಅದರಿಂದ ಈ JC ಸಂಸ್ಥೆ ಉತ್ತಮ ರೀತಿಯಲ್ಲಿ ಬೆಳೆದು ಅಂತ ಹೇಳಲು ನನಗೆ ಉತ್ತಮ ಒಂದು ಅವಕಾಶವನ್ನು ನನಗೆ ಅಧ್ಯಕ್ಷನಾಗಿ ಬೆನ್ನೆಲುಬಾಗಿ ಎಲ್ಲ ನನ್ನ ಸದಸ್ಯರಿಗೆ ನಾನು ವಂದನೆ ಸಲ್ಲಿಸುತ್ತಾ ನಮ್ಮ ಈ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿದ ಅನಿಲ್ ಕುಮಾರ್ ಇವರಿಗೆ ನಮ್ಮ ಗೌರವ ಸಲಹೆಗಾರರಾದ ಆನಂದ್ ಸರ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಿದ್ದಾರೆ. ಅದೇ ರೀತಿ ನಮ್ಮ ಸೌಜನ್ಯ ಮೇಡಮ್ಗೆ ನನ್ನ ಅವರಿಗೆ ಕೂಡ ನೆನಪಿನ ಕಾರ್ಯಕ್ಕೆ ನಮ್ಮ ನಿಕಟಪುರ ಅಧ್ಯಕ್ಷರೊಂದಿಗೆ ಗೌರವಿಸ್ತಾ ಇದ್ದಾರೆ. ಕಾರ್ಯಕ್ರಮದ ಕೊನೆಯ ಅಂಗವಾಗಿ ನಮ್ಮ ಆಟೋ ಚಾಲಕರಿಗೆ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ವಿತರಣೆ ನಾವು ಅವರ ಸ್ಥಳದಲ್ಲಿ ಹೋಗಿ ನಾವು ನೀಡಲಿಕ್ಕಿದ್ದೇವೆ. ಅದರಲ್ಲಿ ಗಂಗೋತ್ರಿ ಉತ್ಸವ 2020 JC ಸಪ್ತಾಹವನ್ನು ಬಹಳ ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ಆಚರಿಸಿ ಈ ಕೊನೆಯ ಹಂತಕ್ಕೆ ನಾವು ತಲುಪಿದ್ದೇವೆ. ಈ ಸಮಾರಂಭಕ್ಕೆ ಆಗಮಿಸಿದಂತಹ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಆಡಳಿತ ನಿರ್ದೇಶಕರು, ವಿದ್ಯಾರತ್ನ ಸಮೂಹ ಸಂಸ್ಥೆಗಳು, ಇವರು ನಮ್ಮ JCI ಕಾರ್ಯವೈಖರಿಯನ್ನು ಬಹಳವಾಗಿ ಶ್ಲಾಘಿಸಿ ನಮ್ಮ ಬಗ್ಗೆ ಉತ್ತಮ ಪ್ರಶಂಸೆಯ ಮಾತುಗಳನ್ನು ಆಡಿ ನಮಗೆ ಇನ್ನೂ ಸಹ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ. ಅವರಿಗೆ ನಮ್ಮ JCI ಅಧ್ಯಕ್ಷರ ಹಾಗೂ ಸರ್ವ ಸದಸ್ಯರ ಪರವಾಗಿ ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ JCI ಸೆನೆಟರ್ ಸೌಜನ್ಯ ಹೆಗ್ಡೆ, ವಲಯ ಉಪಾಧ್ಯಕ್ಷರು, ಪ್ರಾಂತ್ಯ ಈ ವಲಯ 15, ಇವರು ನಮ್ಮ ಈ ಪ್ರತಿ ಕಾರ್ಯಕ್ರಮಗಳಿಗೆ ಹಾಗೂ ನಮ್ಮ ಅಧ್ಯಕ್ಷರ ಒಂದು ಮುತುವರ್ಜಿಯನ್ನು ಬಹಳ ಶ್ಲಾಘನೀಯವಾಗಿ ಶ್ಲಾಘಿಸಿದ್ದಾರೆ. ಹಾಗೂ ನಮಗೆ ಇನ್ನೂ ಬೆನ್ನು ತಟ್ಟಿದ್ರು, ಇನ್ನೇನಾದರೂ ನಾವು ಮಾಡಬೇಕು ಅಂತ. ನಾವು ಸಹ ಅಧ್ಯಕ್ಷರೊಟ್ಟಿಗೆ ಸದಾ ಇದ್ದೇವೆ. ಇನ್ನು ಮುಂದಿನ ಕಾರ್ಯಕ್ರಮಗಳು ಇನ್ನಷ್ಟು ಯಶಸ್ವಿಯಾಗಿ ನಮ್ಮ ಮಂಗಳ ಗಂಗೋತ್ರಿ ಒಳ್ಳೆಯ ಹೆಸರು ಮಾಡ್ತೇವೆ ಅಂತ ನಾವು ಮೇಡಮ್ ಹೇಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಬಂದಂತಹ ತಮಗೆ ನಮ್ಮ ಅಧ್ಯಕ್ಷರ ಹಾಗೂ ಸರ್ವ ಸದಸ್ಯರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇನ್ನು JFM ಅನಿಲ್ ಕುಮಾರ್ J, ಪೂರ್ವ ರಾಷ್ಟ್ರೀಯ ಉಪಾಧ್ಯಕ್ಷರು JCI ಭಾರತ, ಇವರು ನಮ್ಮ ಕಾರ್ಯಕ್ರಮಕ್ಕೆ ಬಹಳ ಕ್ಲಪ್ತ ಸಮಯದಲ್ಲಿ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಚಂದಗಾಣಿಸಿದ್ದಾರೆ. ಮತ್ತು ನಾವು ಮಾಡಿದಂಥ ಕಾರ್ಯಕ್ರಮದ ವಿಶೇಷತೆಯನ್ನು ಅವರು ಗುರುತಿಸಿದರು, ಅದು ಬಹಳ ಸಂತೋಷ ಅನಿಸಿತು. ಉದಾಹರಣೆಗೆ ಆಶಾ ಕಾರ್ಯಕರ್ತರದ್ದು ಸನ್ಮಾನ ಇರ್ಬೋದು. ಹಾಗೆ ಅವರಿಗೆ ನಮ್ಮ ಅಧ್ಯಕ್ಷರು ಹಾಗೂ ಸದಸ್ಯರ ಪರವಾಗಿ ಪೂರ್ವ ಧನ್ಯವಾದಗಳನ್ನು ಸಲ್ಲಿಸುತ್ತಾರೆ. ಅದೇ ರೀತಿ JC ಬಾದಶಾ ಸಾಂಬರ್ತೋಟ ವಲಯ ಸಂಯೋಜಕರು, ಇವರು ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅವರು ಯಾವ ರೀತಿ ನಡೆದು ಬಂದರು, ಈಗ ನಾವು ಮುಂದೆ ಏನು ಮಾಡ್ತಾ ಇದ್ದೇವೆ, ಇನ್ನು ನಾವು ಮುಂದೆ ಏನು ಮಾಡಬೇಕು, ಅವರ ಪ್ರೋತ್ಸಾಹ ಯಾವತ್ತೂ ನಮ್ಮ ಜೊತೆ ಇದೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಪೂರ್ವ ಧನ್ಯವಾದಗಳನ್ನು ಸಲ್ಲಿಸ್ತಾರೆ. ಅದೇ ರೀತಿ ಈ ಎಲ್ಲ ಕಾರ್ಯಕ್ರಮಗಳ ಮುಖ್ಯ ಏನು ಹೇಳ್ತೇವೆ, ಯಾವಾಗಲೂ ಒಂದು ಪ್ರಮುಖ ಅಂಶ ನಮ್ಮ ತ್ಯಾಗಂ ಸರ್. ಯಾವಾಗಲೂ ಸರ್ ಹೇಳಿದಾಗೆ ಫೋನ್, ನಾವು ಸಹ ಅವರಿಗೆ ಫೋನ್ ಮಾಡೋದು, ಅವರಿಗೆ ತುಂಬ ಕಿರಿಕಿರಿ ಅನಿಸ್ಬೋದು. ಆದರೆ ಯಾವತ್ತೂ ಕಾರ್ಯಕ್ರಮಗಳಿಗೂ ಸಹ ಏನಾದರೂ ಸಲಹೆ ಸೂಚನೆಗಳನ್ನು ಕ್ಲಪ್ತ ಸಮಯದಲ್ಲಿ ಏನು ಸರ್ ಒಂದು ಟೈಪ್ ಮಾಡಿ ಸರ್ ಏನಾದರೂ ಹೇಳಿದ್ರು ಸಹ ಬಹಳ ಏನೋ ಯಾವುದೇ ಒಂದು ಉದಾಸೀನ ಇಲ್ಲದೆ ಬಹಳ ಆತ್ಮೀಯವಾಗಿ ಮತ್ತು ಬಹಳ ಉತ್ಸಾಹದಿಂದ ಮಾಡ್ತಾ ಇದ್ದಾರೆ. ಅವರ ಸಹಕಾರ ಯಾವಾಗಲೂ ಬಯಸ್ತಾ ನಾವು ಅಧ್ಯಕ್ಷರು ಹಾಗೂ ಸದಸ್ಯರ ಪರವಾಗಿ ಪೂರ್ವ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಗೌರವ ಸಲಹೆಗಾರರು ಶ್ರೀಯುತ ಆನಂದ್ ಕೆ ಅಸೈಗೋಳಿ, ಇವರು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಒಳ್ಳೆಯ ರೀತಿಯ ಸಲಹೆ ಸೂಚನೆಗಳನ್ನು ನೀಡಿ ನಮ್ಮ ಕಾರ್ಯಕ್ರಮದ ಯಶಸ್ವಿ ಕಾರಣರಾಗಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ಪೂರ್ವ ಧನ್ಯವಾದಗಳನ್ನು ಸಲ್ಲಿಸ್ತಾರೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬಂದಂಥ ನಿಕಟ ಪೂರ್ವ ಅಧ್ಯಕ್ಷರಾದ ಶ್ರೀಮತಿ ಪವಿತ್ರ ಗಣೇಶ್, ಇವರು ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರು ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೆ ನಾವು ನೀಡಿದಂತಹ ಗೌರವವನ್ನು ಬಹಳ
ತುಂಬ ಮನಸ್ಸಿಂದ ಸ್ವೀಕರಿಸಿದ್ದೀರಿ. ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಬೇಕಾಗಿರೋದು, ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಇನ್ನೊಬ್ಬರಿಗೆ ನಾವೇನಾಗಬೇಕಂತ ಹೇಳಿದ್ರೆ ಒಂದು ಮಾದರಿ ಆಗಬೇಕು, ಇನ್ನೊಬ್ಬರಿಗೆ ಅದು ಒಂದು ಇನ್ಸ್ಪಿರೇಷನ್ ಆಗಬೇಕು. ಅದಕ್ಕೆ ನಮ್ಮ ಮಾಧ್ಯಮ ಮಿತ್ರರ ಅವಶ್ಯಕತೆ ಬಹಳ ಅಗತ್ಯ ಇದೆ. ನಾವೇನು ಮಾಡಿದ್ದು ಗೊತ್ತಾಗಬೇಕಲ್ವಾ, ಮತ್ತೊಬ್ಬರಿಗೆ ಒಂದು ಇನ್ಸ್ಪಿರೇಷನ್ ಆಗುವಂಥ ಕಾರ್ಯಕ್ರಮವನ್ನು ಹೊಸಪುರಲ್ ಹಾಗೂ ನಮ್ಮ ಅಬ್ಬಕ್ಕ ಟಿವಿ ಮತ್ತು ವಿಜಯವಾಣಿಯ ವರದಿಗಾರರು ಚೆನ್ನಾಗಿ ನಡೆಸಿಕೊಳ್ತಾ ಇದ್ದಾರೆ. ಅವರಿಗೆ ನಮ್ಮ ಸಂಸ್ಥೆ ಪರವಾಗಿ ಪೂರ್ವ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಕಾರ್ಯಕ್ರಮವನ್ನು ಚಂದ ಕಾಣಿಸ್ಲಿಕ್ಕೆ ಬಂದಂಥ ನಮ್ಮ ಎಲ್ಲ ಜೆಸಿ ಹಾಗೂ ಜೆಸಿಯೇತರ ಮಿತ್ರರಿಗೆ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಧನ್ಯವಾದಗಳು.